ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಎಲ್ಲಾ ಗುರುಗಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ತರಗತಿಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸ್ವಾದ್ವೈತಂ ಸಾವಧೂತಂ ಕೃಷ್ಣ ಚೈತನ್ಯ ದೇವಂ ಹರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಗಣಲಲಿತ ಶ್ರೀ ವಿಶಾಖಾನ್ವಿತಂ ಚ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಪ್ರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ. ಸ್ಕ್ರೀನ್ ಬರ್ತಾ ಇದೆಯಾ? ಬರ್ತಾ ಇದೆ. ಓಕೆ, ಬರ್ತಾ ಇದೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹೇ ಕೃಷ್ಣ 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 ಹರೇ. ಕೃಷ್ಣ 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 ಹೇ ಕೃಷ್ಣ 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 ಹರೇ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ರಾಮ ರಾಘವ ರಾಮ ರಾಘವ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. 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 ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡೋತ್ಪಣ ಮಾತಾಜಿ. ಹರೇ ಕೃಷ್ಣ. ಯಾರೆಲ್ಲ ಇದ್ದೀರಿ ಅಂತೆಲ್ಲ ಗೊತ್ತಾಗೋದಿಲ್ಲ ನನಗೆ. ಓಕೆ, ಇನ್ನೊಂದು ಮೊಬೈಲ್ ತರ್ತೇನೆ, ಆಡ್ ಮಾಡಿ. 546 ಪೇಜ್ ನಂಬರ್ ಮಾತಾಜಿ. 546. ಹೌದು ಮಾತಾಜಿ. ಹಾಗಾದ್ರೆ 71ನೇ ದಾಟ್ತಾರೆ. 541.
ಈಗ ಇದ್ರನ್ನು ಓಪನ್ ಮಾಡಿದೇವಲ್ಲ, ಯಾರಾದ್ರೂ ಒಬ್ರು ಓದಿ. ಯಾರು ಓದ್ತೀರಿ? 541ರಿಂದ ಸ್ಟಾರ್ಟ್ ಮಾಡಿ. ಉನ್ನತವಾದ ಆನೆಗಳ ಸೊಂಡಿಲಿನಿಂದ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಓದಿ. ಉನ್ಮತ್ತವಾದ ಆನೆಗಳ ಸೊಂಡಲಿನಿಂದ ಹಸ್ತಿನಾಪುರದ ರಸ್ತೆಗಳನ್ನು, ಓಣಿಗಳನ್ನು ಪನ್ನೀರಿನಿಂದ ಚಿಮುಕಿಸಲಾಗಿತ್ತು. ನಗರದ ವಿವಿಧ ಭಾಗಗಳಲ್ಲಿ ಬಣ್ಣ ಬಣ್ಣದ ತಳಿರು ತೋರಣಗಳಿಂದ, ಧ್ವಜಗಳಿಂದ ಮನೆಗಳನ್ನು, ಬೀದಿಗಳನ್ನು ಅಲಂಕರಿಸಿದ್ದರು. ಮುಖ್ಯವಾದ ರಸ್ತೆಗಳು ಸಂಧಿಸುವಲ್ಲಿ ಬಂಗಾರದಿಂದ ಅಲಂಕೃತವಾದ ಹೆಬ್ಬಾಗಿಲುಗಳಿದ್ದವು. ಅವುಗಳ 2 ಪಾರ್ಶ್ವಗಳಲ್ಲಿಯೂ ನೀರಿನ ಬಂಗಾರದ ಪಾತ್ರೆಗಳಿದ್ದವು. ಈ ಸುಂದರ ಅಲಂಕಾರಗಳು ನಗರದ ಶ್ರೀಮಂತಿಕೆಯನ್ನು ಸಾರಿ ಹೇಳುತ್ತಿದ್ದವು. ನಗರದ ಪುರಜನರೆಲ್ಲ ಬಣ್ಣ ಬಣ್ಣದ ಹೊಸ ವಸ್ತ್ರಗಳನ್ನು, ಹುಟ್ಟು ಆಭರಣಗಳು, ಹೂಮಾಲೆಗಳು ಮತ್ತು ಶ್ರೀಗಂಧದಿಂದ ಅಲಂಕರಿಸಿಕೊಂಡು ಅಲ್ಲಲ್ಲಿ ನೆರೆದು ಈ ಮಹಾ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದರು. ಕಪೋತಗಳು, ಗೋಡೆಗಳು, ಕಂಬಗಳು, ತಳಭಾಗಗಳು, ಕಿಟಕಿ ಬಾಗಿಲುಗಳ ಸುತ್ತ ಅಲಂಕಾರಗಳು, ಇವುಗಳಲ್ಲೆಲ್ಲ ಇರಿಸಿದ 100 ಮತ್ತು 1000 ದೀಪಗಳು ಮನೆ ಮನೆಯನ್ನು ಬೆಳಗುತ್ತಿದ್ದವು. ದೂರದಿಂದ ನೋಡಿದಾಗ ಎಲ್ಲೋಯ್ತು ಮಾತಾಜಿ? ಇದ್ರಲ್ಲಿ ಕರ್ಸರ್ ತಂದು ಕೊಡ್ಲಿಕ್ಕಾಗೋದಿಲ್ಲ. 1 2 3 4 5 6 7 8 9 10ನೇ ಲೈನ್ ನೋಡಿ. ಶ್ರೀಗಂಧದಿಂದ ಮತ್ತು ಶ್ರೀಗಂಧದಿಂದ ಅಲಂಕರಿಸಿಕೊಂಡ ಅಲ್ಲಲ್ಲಿ ಮಾತಾಜಿ ಒಂದ್ ಕಡೆ ಕಾಣಿಸಲ್ವಲ್ಲ ಲೆಟರ್ಸ್? ಈಗ ನೋಡಿ. ಅಲಂಕಾರಗಳು ನಗರದ ಶ್ರೀಮಂತಿಕೆಯನ್ನು ಸಾರಿ ಹೇಳುತ್ತಿದ್ದವು. ನಗರದ ಪುರಜನರೆಲ್ಲ ಬಣ್ಣ ಬಣ್ಣದ ಹೊಸ ವಸ್ತುಗಳನ್ನು, ಹುಟ್ಟು ಆಭರಣಗಳು, ಹೂಮಾಲೆಗಳು ಮತ್ತು ಶ್ರೀಗಂಧದಿಂದ ಅಲಂಕರಿಸಿಕೊಂಡು ಅಲ್ಲಲ್ಲಿ ನೆರೆದು ಈ ಮಹಾ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದರು. ಕಪೋತಗಳು, ಗೋಡೆಗಳು, ಕಂಬಗಳು, ತಳಭಾಗಗಳು, ಕಿಟಕಿ ಬಾಗಿಲುಗಳ ಸುತ್ತ ಅಲಂಕಾರಗಳು, ಇವುಗಳೆಲ್ಲ ಇರಿಸಿದ 100 ಮತ್ತು 1000 ದೀಪಗಳು ಮನೆ ಮನೆಯನ್ನು ಬೆಳಗುತ್ತಿದ್ದವು. ದೂರದಿಂದ ನೋಡಿದಾಗ ದೀಪಗಳು ದೀಪಾವಳಿಯನ್ನು ನೆನಪಿಗೆ ತರುತ್ತಿದ್ದವು. ಮನೆಯೊಳಗೆ ಸುಗಂಧದ ದ್ರವ್ಯಗಳು ಉರಿಯುತ್ತಿದ್ದವು. ಕಿಟಕಿಗಳಿಂದ ಹೊರಬಂದ ಧೂಮವು ವಾತಾವರಣಕ್ಕೆ ಮುದ ನೀಡಿತ್ತು. ಪ್ರತಿಯೊಂದು ಮನೆಯ ಮೇಲೆ ಧ್ವಜಗಳು ಹಾರಾಡುತ್ತಿದ್ದವು ಮತ್ತು ಚಾವಣಿಗಳ ಮೇಲೆ ಇಟ್ಟಿದ್ದ ಬಂಗಾರದ ನೀರಿನ ಪಾತ್ರೆಗಳು ಹೊಳೆಯುತ್ತಿದ್ದವು. ಶ್ರೀಕೃಷ್ಣನು ಪಾಂಡವರ ನಗರವನ್ನು ಪ್ರವೇಶಿಸಿ ಸುಂದರವಾದ ವಾತಾವರಣವನ್ನು ಸವಿಯುತ್ತಾ ನಿಧಾನವಾಗಿ ಮುಂದಕ್ಕೆ ಸಾಗಿದನು. ನೋಡಲೇಬೇಕಾದ ಒಂದೇ ಒಂದು ಭಾಗ್ಯವಾದ ಕೃಷ್ಣನು ರಸ್ತೆಯಲ್ಲಿ ಹೋಗುತ್ತಿದ್ದಾನೆ ಎನ್ನುವುದನ್ನು ತರುಣಿಯರು ಕೇಳಿದಾಗ, ಈ ಸರ್ವಕೀರ್ತಿಶಾಲಿಯಾದ ಪುರುಷನನ್ನು ನೋಡಲು ಅವರಿಗೆ ಬಹುವಾಗಿ ಆಸೆಯಾಯಿತು. ಅವನನ್ನು ನೋಡಲು ಆತುರವಾಗಿ ಬಂದಿದ್ದರಿಂದ ಅವರ ಕೂದಲು ಸಡಿಲವಾಯಿತು ಮತ್ತು ಬಿಗಿಯಾಗಿ ಹುಟ್ಟಿದ ಅವರ ಸೀರೆಗಳು ಸಡಿಲವಾದವು. ಅವರು ತಮ್ಮ ಮನೆಗೆಲಸಗಳನ್ನು ಬಿಟ್ಟರು. ಗಂಡನೊಡನೆ ಹಾಸಿಗೆಯಲ್ಲಿ ಮಲಗಿದ್ದವರು ಕೂಡಲೇ ಅವರನ್ನು ಬಿಟ್ಟು ಕೃಷ್ಣನನ್ನು ನೋಡಲು ನೇರವಾಗಿ ರಸ್ತೆಗೆ ಬಂದರು. ಆನೆಗಳು, ಕುದುರೆಗಳು, ರಥಗಳು ಮತ್ತು ಪದಾತಿಗಳ ಮೆರವಣಿಗೆಯು ಬಹು ದಟ್ಟವಾಗಿತ್ತು. ಗುಂಪಿನಲ್ಲಿ ಕೆಲವರು ಸ್ಪಷ್ಟವಾಗಿ ನೋಡಲಾಗದಿದ್ದುದರಿಂದ ಮನೆಗಳ ಚಾವಣಿಗಳ ಮೇಲೆ ಏರಿದರು. ತನ್ನ 1000 ಮಂದಿ ರಾಣಿಯರೊಡನೆ ಸಾಗುತ್ತಿದ್ದ ಕೃಷ್ಣನನ್ನು ನೋಡಿ ಅವರಿಗೆ ಬಹು ಸಂತೋಷವಾಯಿತು. ಅವರು ಮೆರವಣಿಗೆಯ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಮತ್ತು ಶ್ರೀಕೃಷ್ಣನನ್ನು ತಮ್ಮ ಮನಸ್ಸಿನಲ್ಲಿ ಆಲಿಂಗಿಸಿಕೊಂಡು ಅವನನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ಅವನ ಬಹುಸಂಖ್ಯೆಯ ರಾಣಿಯರ ನಡುವೆ ಹಲವಾರು ನಕ್ಷತ್ರಗಳ ನಡುವೆ ಇರುವ ಚಂದ್ರನಂತೆ ಇದ್ದ ಶ್ರೀಕೃಷ್ಣನನ್ನು ಕಂಡಾಗ ಅವರು ತಮ್ಮಲ್ಲೇ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು. ಹರೇ ಕೃಷ್ಣ ಮಾತಾಜಿ. ಸಾಕ? ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ಬರು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಕೃಷ್ಣನ ಅರಮನೆಯನ್ನು ಪ್ರವೇಶಿಸಿದಾಗ ಅಲ್ಲಿದ್ದ ಸ್ತ್ರೀಯರಿಗೆಲ್ಲ ತಡೆಯಲಾರದ ಪ್ರೀತಿ ಉಂಟಾಯಿತು. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಒಬ್ಬ ಹುಡುಗಿಯು ಇನ್ನೊಬ್ಬಳಿಗೆ ಹೇಳಿದಳು. ಮಾತಾಜಿ ಕೊಡಿ ಮಾತಾಜಿ, ಅವ್ರು ಓದಿರ್ತಾರೆ. ಗೊತ್ತಿಲ್ಲ ಮಾತಾಜಿ, ಈಗ ಯಾರು ಓದಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇದು ಆಗಿದೆ ಅಂತೆ, ಒಂದ್ ಸ್ವಲ್ಪ ಮಾತಾಜಿ. ಆಗಿದೆ ಅಲ್ಲ? ಓಕೆ, ಆಗಿದ್ರೆ ತೊಂದ್ರೆ ಇಲ್ಲ. ನಾನು ಇದನ್ನು ಒಂದ್ಸಲ ಮೇನ್ ಪಾಯಿಂಟ್ ಹೇಳಿಬಿಡ್ತೇನೆ, ಓದುದು ಬೇಡ. ನೆಕ್ಸ್ಟ್ ಇದನ್ನು ಓದೋಣ. ಇಲ್ಲಿ ಆನೆಗಳ ಸೊಂಡಿಲಿನಿಂದ ಹಸ್ತಿನಾಪುರವಾದ ರಸ್ತೆಗಳನ್ನು, ಓಣಿಗಳನ್ನು, ಇಲ್ಲಿ ಯಾರ್ದು? ಇಂದ್ರಪ್ರಸ್ಥ ನಗರದಲ್ಲಿ ಶ್ರೀಕೃಷ್ಣ ಅವನು ಹೇಗಿದ್ದ
ಆ ಓಣಿಗಳನ್ನೆಲ್ಲ ಪನ್ನೀರಿನಿಂದ ಚಿಮುಕಿಸಲಾಗಿತ್ತು. ಬಣ್ಣ ಬಣ್ಣದ ತಳಿರು ತೋರಣ, ಧ್ವಜಗಳಿಂದ ಮನೆಗಳನ್ನು, ಬೀದಿಗಳನ್ನೆಲ್ಲ ಅಲಂಕರಿಸಿದ್ರು. ಈಗ ಬಂಗಾರದಿಂದ ಅಲಂಕೃತವಾಗಿ ಹೆಬ್ಬಾಗಿಲುಗಳು ಕೂಡ ಇದ್ದವು. 2 ಪಾರ್ಶ್ವಗಳಲ್ಲಿ ಕೂಡ ನೀರಿನ ಬಂಗಾರದ ಪಾತ್ರೆಗಳು ಕೂಡ ಇದ್ದವು. ಆ ಸುಂದರ ಅಲಂಕಾರಗಳು ಏನಾಯ್ತು, ನಗರದ ಆ ಶ್ರೀಮಂತಿಕೆಯನ್ನು ಸಾರಿ ಹೇಳ್ತಿದ್ದವು ಅದು. ಹಾಗೆಯೇ ಅಲ್ಲಿರುವ ಜನರು ಕೂಡ ಹೊಸ ಬಟ್ಟೆಗಳನ್ನೆಲ್ಲ ಧರಿಸಿದ್ರು. ಹೂಮಾಲೆಗಳು ಮತ್ತೆ ಶ್ರೀಗಂಧದಿಂದ ಅಲಂಕರಿಸಿಕೊಂಡು ಅಲ್ಲಲ್ಲಿ ನೆರೆದು ಒಂದು ಮಹಾ ಉತ್ಸಾಹದಲ್ಲಿ ಹೇಗೆ ಭಾಗವಹಿಸ್ತಿದ್ರು ಹಾಗೆ ಭಾಗವಹಿಸ್ತಿದ್ರು. ಕಪೋತಗಳು, ಗೋಡೆಗಳು ಎಲ್ಲ ಕೂಡ ಅಲಂಕಾರಗಳಿಂದ ಇರಿಸಿದ್ದ ನೂರಾರು ಮತ್ತು ಸಾವಿರಾರು ದೀಪಗಳು ಮನೆ ಮನೆ ಮುಂದೆ ಬೆಳಗ್ತಿದ್ದವು. ಆಗ ದೀಪಾವಳಿ ನೆನಪು ಅಂತ ಹತ್ತಿರ ಬರ್ತಾ ಇದೆ. ಮನೆಯ ಒಳಗೆಲ್ಲ ಸುಗಂಧ ದ್ರವ್ಯಗಳು ಕೂಡ ಉರಿತಾ ಇದ್ದವು. ಕಿಟಕಿಯಿಂದ ಹೊರ ಬಂದ ಧೂಮ ಅದು ವಾತಾವರಣಕ್ಕೆ ಮುದವನ್ನು ನೀಡಿತ್ತು. ಹಾಗೆ ಪ್ರತಿಯೊಂದು ಮನೆಯಲ್ಲಿ ಮೇಲೆ ಕೂಡ ಧ್ವಜಗಳು ಹಾರಾಡ್ತಿದ್ದವು. ಹಾಗೆ ಚಾವಣಿಗಳ ಮೇಲೆ ಇಟ್ಟಿದ್ದ ಬಂಗಾರದ ನೀರಿನ ಪಾತ್ರೆಗಳು ಕೂಡ ಹೊಳೆಯುತ್ತಿದ್ದವು. ಈಗ ಶ್ರೀಕೃಷ್ಣ ಪಾಂಡವ ನಗರವನ್ನು ಪ್ರವೇಶಿಸಿ ಸುಂದರವಾದ ವಾತಾವರಣವನ್ನು ಸವಿತಾನೆ. ಹಾಗೆ ನೋಡಲೇಬೇಕಾದ ಒಂದು ಭಾಗ್ಯ ಅಂತ ಹೇಳಿದ್ರೆ ಕೃಷ್ಣನು ರಸ್ತೆಯಲ್ಲಿ ಹೋಗುತ್ತಾ ಇದ್ದಾನೆ ಎನ್ನುವುದನ್ನು ತರುಣಿಯರು ಕೇಳಿದಾಗ ಅವರಿಗೆ ಸರ್ವಕೀರ್ತಿಶಾಲಿಯಾದ ಪುರುಷನನ್ನು ನೋಡ್ಬೇಕು ಅಂತೇಳಿ ಬಹಳ ಆಸೆ ಆಗ್ತದೆ. ಆತುರವಾಗಿ ಬರ್ತಾರೆ. ಅವರು ಆತುರವಾಗಿ ಬರುವಾಗ ಅವರ ಕೂದಲುಗಳೆಲ್ಲ ಸಡಿಲಾಗ್ತದೆ, ಹುಟ್ಟಿದ್ದ ಸೀರೆಗಳು ಕೂಡ ಸಡಿಲಾಗ್ತದೆ. ಎಲ್ಲಾ ಮನೆ ಕೆಲಸಗಳನ್ನು ಬಿಡ್ತಾರೆ. ಗಂಡನೊಡನೆ ಹಾಸಿಗೆಯಲ್ಲಿ ಮಲಗಿದ್ದವರು ಕೂಡ್ಲೆ ಕೂಡ ಎದ್ದುಕೊಂಡು ಬರ್ತಾರೆ. ಕೃಷ್ಣನನ್ನು ನೋಡ್ಲಿಕ್ಕೆ ನೇರವಾಗಿ ರಸ್ತೆಗೆ ಬರ್ತಾರೆ. ಹಾಗೆ ಆನೆ, ಕುದುರೆ, ರಥಗಳು, ಪದಾತಿಗಳ ಮೆರವಣಿಗೆ ಕೂಡ ಬಹುದಟ್ಟವಾಗಿತ್ತು. ಗುಂಪಿನಲ್ಲಿ ಕೆಲವರು ಸ್ಪಷ್ಟವಾಗಿ ನೋಡಲಾಗದಿದ್ದರಿಂದ ಅವರು ಮನೆಯ ಮೇಲೆ ಚಾವಣಿಗೆ ಏರಿಕೊಂಡು ಸಾವಿರಾರು ಮಂದಿ ರಾಣಿಯರೊಡನೆ ಸಾಗುತ್ತಿದ್ದ ಕೃಷ್ಣನನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಮೆರವಣಿಗೆಯ ಮೇಲೆ ಪುಷ್ಪವೃಷ್ಟಿ ಆಗ್ತದೆ. ಆಮೇಲೆ ಕೃಷ್ಣನು ತಮ್ಮ ಮನಸ್ಸಿನಲ್ಲಿಯೇ ಅವರು ಆಲಂಗಿಸಿಕೊಳ್ತಾರೆ. ಅವನನ್ನು ಹೃತ್ಪೂರ್ವಕವಾಗಿ ಅವರು ಸ್ವಾಗತಿಸ್ತಾರೆ. ಹೀಗೆ ಅಲ್ಲಿ ಅನೇಕ ರಾಣಿಯರ ನಡುವೆ, ಹಲವಾರು ನಕ್ಷತ್ರಗಳ ನಡುವೆ ಇರುವ ಚಂದ್ರನಂತೆ ಕೃಷ್ಣ ಕಂಡಾಗ ಅವರು ತಮ್ಮಲ್ಲೇ ಮಾತನಾಡಿಕೊಳ್ತಾರೆ. ಅದರಲ್ಲಿ ಒಬ್ಬ ಹುಡುಗಿ ಮುಂದೆ ಬಂದು ಹೇಳ್ತಾಳೆ ಇನ್ನೊಬ್ಬಳಿಗೆ, ಪ್ರಿಯ ಗೆಳತಿ, ಈ ರಾಣಿಯರು ಸದಾ ಕೃಷ್ಣನ ನಗುಮುಖವನ್ನು, ಅವನ ಪ್ರೀತಿಯ ಕಟಾಕ್ಷವನ್ನು ಸವಿತಾ ಇದ್ದಾರೆ. ಇವರು ಎಂತ ಪುಣ್ಯ ಮಾಡಿದಾರಪ್ಪ. ಕೃಷ್ಣನು ಮಾರ್ಗದಲ್ಲಿ ಹೋದಾಗ ಶ್ರೀಮಂತರು, ಗೌರವಾನ್ವಿತರು, ಪಾಪ ಕರ್ಮಗಳಿಂದ ಮುಕ್ತರು ಆದ ಶ್ರೀಮಂತ ಪೂರ್ವಜನರು ಅಲ್ಲಲ್ಲಿ ಆ ಪ್ರಭುವಿಗೆ ಸ್ವಾಗತ ಬಯಸಲು ಶುಭಕರವಾದ ವಸ್ತುಗಳನ್ನು ಕೂಡ ಅರ್ಪಿಸಿದರು. ದಿನ ಎಂತ ಸೇವಕರಾಗಿ, ದೀನ ಸೇವಕರಾಗಿ ಅಲ್ಲಿ ಅವನನ್ನು ಇದು ಹೋಯ್ತು, ಸ್ಕ್ರೀನ್ ಹೋಯ್ತು, ಹೋಗಿ ಪೂಜಿಸಿದ್ರು. ಹಾಗೆ ಕೃಷ್ಣನು ಅರಮನೆಯನ್ನು ಪ್ರವೇಶಿಸಿದಾಗ ಏನಾಗ್ತದೆ, ಅಲ್ಲಿದ್ದ ಸ್ತ್ರೀಯರೇ ಓಕೆ, ಕೃಷ್ಣನು ಅಲ್ಲಿ ಪ್ರೀತಿ ಆದರಗಳಿಂದ ಹೊಳೆಯುತ್ತಿದ್ದ ಕಣ್ಣುಗಳಿಂದ ಅವರನ್ನು ಕೃಷ್ಣನನ್ನೆಲ್ಲರೂ ಬರಮಾಡಿಕೊಳ್ತಾರೆ ಅಲ್ಲಿಯ ಜನರು. ಸ್ವಾಗತವನ್ನು ಕೋರ್ತಾರೆ. ಕೃಷ್ಣ ನಗ್ತಾನೆ, ಎಲ್ಲರನ್ನು ಸ್ವೀಕರಿಸ್ತಾನೆ. ಪಾಂಡವರ ತಾಯಿ ಕುಂತಿ, ಅವನ ಅತ್ತೆ, ಅವಳು ದೇವೋತ್ತಮ ಪರಮ ಪುರುಷನನ್ನು ಕೃಷ್ಣನಿದಾಗ ಏನು ತನ್ನ ಮಂಚದಿಂದ ಅಲ್ಲ, ತಡೆಯಲಾರದ ಪ್ರೀತಿ ಆದರಗಳು ಕುಂತಿಗೆ ಬರ್ತದೆ. ಅವಳು ಮಂಚದಿಂದ ಇಳಿದು ತನ್ನ ಸೊಸೆ ದ್ರೌಪದಿ ಅವಳೊಂದಿಗೆ ಬರ್ತಾಳೆ. ಮಾತೃವಾತ್ಸಲ್ಯ ಅವಳಿಗೆ ಒಂದು ಕಡೆ. ಒಂದು ನಿಮಿಷ ಮಾತಾಜಿ, ಮಾಡ್ತಾ ಇದ್ದೇನೆ. ಇಲ್ಲಿ ಕೃಷ್ಣನನ್ನು ಅರಮನೆಯೊಳಗೆ ಬರಮಾಡಿಕೊಳ್ಳಾಗ ತನ್ನ ಸಂತೋಷದಲ್ಲಿ ಪೂಜೆ ಮಾಡಲು ತಾನು ಏನು ಮಾಡಬೇಕು ಎನ್ನುವುದನ್ನೇ ಮರೆತು ಬಿಟ್ಲು. ಕೃಷ್ಣನು ಬಹು ಸಂತೋಷದಿಂದ ಕುಂತಿ ಮತ್ತು ಅರಮನೆಯ ಇತರ ಸ್ತ್ರೀಯರಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸ್ತಾನೆ. ತನ್ನ ತಂಗಿ ಸುಭದ್ರಿ, ಅವಳು ಕೂಡ ದ್ರೌಪದಿಯ ಪಕ್ಕದಲ್ಲಿ ಬಂದು ನಿಂತಿದ್ಲು. ಅವರಿಬ್ಬರು ಕೂಡ ಪ್ರಭುವಿನ ಆ ಚರಣ ಕಮಲಗಳಿಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಅತ್ತೆಯ ಸೂಚನೆಯಂತೆ ದ್ರೌಪದಿಯ ವಸ್ತ್ರಗಳನ್ನು, ಒಡವೆಗಳನ್ನು, ಹಾರಗಳನ್ನೆಲ್ಲ ತರ್ತಾಳೆ. ಇವುಗಳೊಂದಿಗೆ ಅವರು ರುಕ್ಮಿಣಿ ಮತ್ತು ಸತ್ಯಭಾಮ, ಭದ್ರ, ಜಾಂಬವತಿ, ಕಾಲಿಂದಿ, ಮಿತ್ರ, ವಿಂದ, ಲಕ್ಷ್ಮಣ
ಮತ್ತು ನಿಷ್ಠರಾದ ಸತ್ಯ ಇವರನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾರೆ. ಕೃಷ್ಣನು ಈ ಪ್ರಧಾನ ರಾಣಿಯರನ್ನು ಬರಮಾಡಿಕೊಡ್ತಾನೆ. ನನ್ನ ವಾಯ್ಸ್ ಕೇಳ್ತದಲ್ಲ ಮಾತಾಜಿ? ಹಾ ಕೇಳಿಸುತ್ತೆ ಮಾತಾಜಿ. ಓಕೆ. ಈಗ ಅಲ್ಲಿ ಇತರ ರಾಣಿಯರು ಕೂಡ ಯೋಗ್ಯ ರೀತಿಯಲ್ಲಿ ಬರಮಾಡಿಕೊಳ್ಳಲಾಗ್ತದೆ. ಯುಧಿಷ್ಠಿರ ಮಹಾರಾಜನು ಕೃಷ್ಣನ ವಿಶ್ರಾಂತಿಗೆ ಅಂತ ಹೇಳಿ ಯೋಗ್ಯವಾದ ಸ್ಥಳವನ್ನೆಲ್ಲ ಮಾಡಿಕೊಂಡಿದ್ದಾನೆ. ಹಾಗೆ ಅವನ ರಾಣಿಯರು, ಸೈನಿಕರು, ಮಂತ್ರಿಗಳು, ಅಧಿಕಾರಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾನೆ ಕೃಷ್ಣ. ಪ್ರತಿದಿನವೂ ಕೂಡ ಹೊಸ ಪಾಂಡವರ ಅತಿಥಿಗಳಿಗೆ ಆಗಿದ್ದ ಅವರು ಪ್ರತಿದಿನ ಕೂಡ ಒಂದು ಸ್ವಾಗತದ ಉತ್ಸವವನ್ನು ಏರ್ಪಾಡು ಮಾಡ್ತಿದ್ರು ಕಾಣುವಂತೆ. ಹಾಗೆ ಇಲ್ಲಿ ಅಗ್ನಿದೇವನ ತೃಪ್ತಿಗಾಗಿ ಅವರು ಕಾಂಡವನವನ್ನು ತಿಂದು ಹಾಕಲು ಅರ್ಜುನನ ನೆರವಿನಿಂದ ಕೃಷ್ಣನ ಅವಕಾಶವನ್ನು ಕೊಟ್ಟಿದ್ದಾನೆ. ಆ ಕಾಲದಲ್ಲಿ ಕಾಡು ಕಿಚ್ಚು ಕೃಷ್ಣನ ಕಾಡಿನಲ್ಲಿ ಅವಿತುಕೊಂಡಿದ್ದ ಮಾಯಾಸುರನೆಂಬ ರಾಕ್ಷಸನನ್ನು ಉಳಿಸಿದನು. ಆಗ ಕಾಡುಗಿಚ್ಚಿನ ಸಮಯದಲ್ಲಿ ಕೃಷ್ಣನಲ್ಲಿ ಮತ್ತೆ ಪಾಂಡವರಲ್ಲಿ ಅವರಲ್ಲಿ ಕೃತಜ್ಞತೆಯಿಂದ ಮಾಯಾಸುರ ಅವನು ಹಸ್ತಿನಾಪುರದಲ್ಲಿ ಒಂದು ಆಶ್ಚರ್ಯಕರವಾದ ಒಂದು ಸಭಾಗೃಹ ಅದನ್ನು ನಿರ್ಮಿಸಿದನು. ಅದೇ ಇಂದ್ರಪ್ರಸ್ಥ ನಗರದಲ್ಲಿ ಅವನು ಹಾಗೆ ಮಾಡಿದ. ಆಮೇಲೆ ಅಲ್ಲಿ ಮಾಯಾಸುರನು ಒಂದು ಆಶ್ಚರ್ಯಕರವಾದ ಯುಧಿಷ್ಠಿರನನ್ನು ಸಂತೋಷಪಡಿಸಲು ಕೃಷ್ಣನು ಈಗ ಹಸ್ತಿನಾಪುರದಲ್ಲಿ ಕೆಲವು ಸಮಯ ಇರ್ತಾನೆ. ಆಮೇಲೆ ಅಲ್ಲಿಂದ ಓಡಾಡಿ ಅವನು ಅಲ್ಲಿದ್ದ ಸಮಯದಲ್ಲೆಲ್ಲ ಸಂತೋಷದಿಂದ ಇದ್ದ. ಅರ್ಜುನನೊಡನೆ ರಥದಲ್ಲಿ ಹೋಗುತ್ತಿದ್ದ. ಹಲವಾರು ಮಂದಿ ಯೋಧರು, ಸೈನಿಕರು ಅವರನ್ನು ಹಿಂಬಾಲಿಸುತ್ತಿದ್ದರು. ಹಾಗೆ ಇಂದ್ರಪ್ರಸ್ಥ ನಗರದಲ್ಲಿ ಶ್ರೀಕೃಷ್ಣ ಎಂಬ 70ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗೀತು. ಸ್ಕ್ರೀನ್ ಬಂತಲ್ಲ? ಬಂತು ಮಾತಾಜಿ. ಇದಾಗಿದ 71 ಆಗಿದೆ. ಇದನ್ನ ಕಾಣ್ಬೇಕು. 70 ಹೇಳಿದಾಗೆ ಆಯ್ತು ನನ್ಗೆ. 71 ಮಾತಾಜಿ ಈಗ. ಹೌದು, ಈಗ 71. ನನ್ಗೆ ಅವರು 70 ತನಕ ಆಗಿದ್ದು, ಲಾಸ್ಟ್ ಒಂದು ಪೇಜ್ ಬಾಕಿ ಇದೆ ಅಂತ ಹೇಳಿದ್ರಪ್ಪ. ಗೊತ್ತಿಲ್ಲ, ನೋಡೋಣ. ಈಗ ಜರಸಂಧ ಮಹಾರಾಜನಿಗೆ ಮುಕ್ತಿ ಎಂಬುವ 71ನೇ ಅಧ್ಯಾಯಕ್ಕೆ ಬರೋಣ. ಲಾಸ್ಟ್ ನಿಂದ ಓದಿಸುವುದಾ ಹೇಗೆ ನೋಡೋಣ. ಮೊದಲ ಮಾತಾಜಿ ಸ್ಟಾರ್ಟ್ ಮಾಡಿ ಪ್ರಭುಜಿ. ಮೊನ್ನೆ ಯಾರು ಓದ್ಲಿಲ್ಲ. ನಾನು ಓದ್ಲಾ ಮತ್ತೆ ಪ್ರಭುಜಿ? ಓದಿ. ಓಕೆ. ಜರಾಸಂಧ ಮಹಾರಾಜನಿಗೆ ಮುಕ್ತಿ. ಗಣ್ಯರು, ಪೌರರು, ಸ್ನೇಹಿತರು, ಬಂಧುಗಳು, ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಇವರೆಲ್ಲರೂ ಇದ್ದ ಸಭೆಯಲ್ಲಿ ಯುಧಿಷ್ಠಿರನಿಗೆ ನೇರವಾಗಿ ಕೃಷ್ಣನನ್ನು ಕುರಿತು ಹೀಗೆ ಹೇಳಿದನು. ಪ್ರಿಯ ಪ್ರಭು ಕೃಷ್ಣ, ಚಕ್ರವರ್ತಿಯಾದವನು ರಾಜಸೂಯ ಯಾಗವನ್ನು ಮಾಡಬೇಕು. ಅದನ್ನು ಯಾಗಗಳ ಅರಸ ಎಂದು ಕರೆಯುತ್ತಾರೆ. ಈ ಯಾಗವನ್ನು ಮಾಡುವ ಮೂಲಕ ಈ ಭೌತಿಕ ಜಗತ್ತಿನಲ್ಲಿ ನಿನ್ನಿಂದ ಅಧಿಕಾರವನ್ನು ಪಡೆದ ಎಲ್ಲ ದೇವತೆಗಳನ್ನು ತೃಪ್ತಿಪಡಿಸಲು ನಾನು ಬಯಸುತ್ತೇನೆ. ಈ ಮಹಾಸಾಹಸವು ಯಶಸ್ವಿಯಾಗುವಂತೆ ನೀನು ದಯವಿಟ್ಟು ನೆರವಾಗಬೇಕೆಂದು ಬೇಡುತ್ತೇನೆ. ಪಾಂಡವರ ಮಟ್ಟಿಗೆ ಹೇಳುವುದಾದರೆ ನಾವು ದೇವತೆಗಳಿಂದ ಬೇಡಬೇಕಾದದ್ದು ಏನೂ ಇಲ್ಲ. ವೈಯಕ್ತಿಕವಾಗಿ ನಿನ್ನ ಭಕ್ತರಾದದ್ರಿಂದಲೇ ನಮಗೆ ಸಂಪೂರ್ಣ ತೃಪ್ತಿಯಾಗಿದೆ. ನೀನು ಭಗವದ್ಗೀತೆಯಲ್ಲಿ ಹೇಳುವಂತೆ ಐಹಿಕ ಬಯಕೆಗಳಿಂದ ಗೊಂದಲಕ್ಕೆ ಒಳಗಾದವರು ದೇವತೆಗಳನ್ನು ಪೂಜಿಸುತ್ತಾರೆ. ಆದರೆ ನಮ್ಮ ಉದ್ದೇಶವು ಬೇರೆಯಾಗಿದೆ. ರಾಜಸೂಯ ಯಾಗವನ್ನು ಮಾಡಿ ದೇವತೆಗಳಿಗೆ ಆಹ್ವಾನಿಸಿ ನಿನ್ನನ್ನು ಬಿಟ್ಟು ಅವರಿಗೆ ಅಧಿಕಾರವಿಲ್ಲ ಎನ್ನುವುದನ್ನು ಅವರಿಗೆ ತೋರಿಸಿಕೊಡಲು ಅಪೇಕ್ಷಿಸುತ್ತೇನೆ. ಅವರೆಲ್ಲರೂ ನಿನ್ನ ಸೇವಕರು. ನೀನು ದೇವೋತ್ತಮ ಪರಮ ಪುರುಷ. ಅಲ್ಪಜ್ಞಾನಿಗಳಾದ ಮೂರ್ಖರು ನೀನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ. ಕೆಲವೊಮ್ಮೆ ಅವರು ನಿನ್ನಲ್ಲಿ ದೋಷವನ್ನು ಕಂಡು ಹಿಡಿಯಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ನಿನ್ನ ಹೆಸರನ್ನು ಕೆಡಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಾನು ಈ ರಾಜಸೂಯ ಯಾಗವನ್ನು ಮಾಡಲು ಬಯಸುತ್ತೇನೆ. ಬ್ರಹ್ಮ, ಶಿವ ಮತ್ತು ಸ್ವರ್ಗ ಲೋಕದ ಇತರ ಹಿರಿಯರಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳನ್ನು ಆಹ್ವಾನಿಸಲು ಬಯಸುತ್ತೇನೆ. ವಿಶ್ವದ ಎಲ್ಲ ಭಾಗಗಳಿಂದ ಬಂದ ದೇವತೆಗಳ
ಈ ಮಹಾಸಭೆಯಲ್ಲಿ ನೀನು ದೇವೋತ್ತಮ ಪರಮ ಪುರುಷ ಮತ್ತು ಪ್ರತಿಯೊಬ್ಬನಿಗೂ ನಿನ್ನ ಸೇವಕನ ಎಂದು ಸ್ಥಾಪಿಸಲು ಉದ್ದೇಶಿಸಿದ್ದೇನೆ. ಪ್ರಿಯ ಪ್ರಭುವೇ, ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ನಿನ್ನ ಚರಣ ಕಮಲಗಳನ್ನು ಅಥವಾ ಹೋಯ್ತು ಹೋಯ್ತು ಮಾತಾಜಿ. ಏನೆಲ್ಲ ಇಂಟರ್ನೆಟ್ ಹೋಯ್ತು. ಪುಸ್ತಕ ಇದ್ದವರು ಕಂಟಿನ್ಯೂ ಮಾಡಿ, ನೀವು ಮತ್ತೆ ಕಂಟಿನ್ಯೂ ಮಾಡಿ. ಎಲ್ಲ ಮಾತಾಜಿ ಓದಿ. ಪುಸ್ತಕ ಮಾತಾಜಿ. ಮಾತಾಜಿ ಪ್ರೇಮರಾಘವ ಮಾತಾಜಿ ಕಂಟಿನ್ಯೂ ಮಾಡಿ ಓದಿ. ವಿಶ್ವದ ಎಲ್ಲ ಭಾಗಗಳಿಂದ ಬಂದ ದೇವತೆಗಳ ಆ ಮಹಾಸಭೆಯಲ್ಲಿ ನೀನು ದೇವೋತ್ತಮ ಪರಮ ಪುರುಷ ಮತ್ತು ಪ್ರತಿಯೊಬ್ಬನು ನಿನ್ನ ಸೇವಕ ಎಂದು ಸ್ಥಾಪಿಸಲು ಉದ್ದೇಶಿಸಿದ್ದೇನೆ. ಪ್ರಿಯ ಪ್ರಭುವೇ, ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ನಿನ್ನ ಚರಣ ಕಮಲಗಳನ್ನು ಅಥವಾ ಪಾದುಕೆಗಳನ್ನು ಧ್ಯಾನಿಸುವವರು ನಿಶ್ಚಯವಾಗಿಯೂ ಭೌತಿಕ ಜೀವನದ ಎಲ್ಲಾ ಕಶ್ಮಲಗಳಿಂದ ಮುಕ್ತರಾಗುತ್ತಾರೆ. ಪೂರ್ಣ ಕೃಷ್ಣ ಪ್ರಜ್ಞೆಯಿಂದ ನಿನ್ನ ಸೇವೆಯಲ್ಲಿ ನಿರತರಾಗಿ ನಿನ್ನನ್ನು ಮಾತ್ರವೇ ಧ್ಯಾನಿಸುವವರು ಅಥವಾ ನಿನ್ನನ್ನು ಪ್ರಾರ್ಥಿಸುವವರು ಪರಿಶುದ್ಧ ಆತ್ಮಗಳು. ಕೃಷ್ಣ ಪ್ರಜ್ಞಾಪೂರ್ವಕ ಸೇವೆಯಲ್ಲಿ ಸದಾ ನಿರತರಾಗಿರುವ ಇಂಥವರು ಪುನಃ ಪುನಃ ಬಂದೆರಗುವ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಯಾಗುತ್ತಾರೆ. ಅವರು ಈ ಐಹಿಕ ಇರುವಿನಿಂದ ಬಿಡುಗಡೆ ಪಡೆಯುವುದಕ್ಕಾಗಲಿ ಐಹಿಕ ಶ್ರೀಮಂತಿಕೆಯನ್ನು ಅನುಭವಿಸುವುದಕ್ಕಾಗಲಿ ಬಯಸುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಿಂದ ಅವರ ಬಯಕೆಗಳು ಪೂರ್ಣವಾಗುತ್ತವೆ. ನಮ್ಮ ವಿಷಯವನ್ನು ಹೇಳೋದಾದರೆ, ನಾವು ಸಂಪೂರ್ಣವಾಗಿ ನಿನ್ನ ಚರಣ ಕಮಲಗಳಿಗೆ ಶರಣಾಗಿದ್ದೇವೆ ಮತ್ತು ನಿನ್ನ ಕೃಪೆಯಿಂದ ನಿನ್ನನ್ನೇ ಕಣ್ಣಾರೆ ನೋಡುವ ಭಾಗ್ಯವು ನಮಗಿದೆ. ಆದುದರಿಂದ ಸಹಜವಾಗಿ ನಮಗೆ ಐಹಿಕ ಶ್ರೀಮಂತಿಕೆಗಳ ಹಂಬಲವಿಲ್ಲ. ವೈದಿಕ ಜ್ಞಾನವು ನೀನು ದೇವೋತ್ತಮ ಪರಮ ಪುರುಷ ಎಂದು ನಿರ್ಣಯಿಸಿದೆ. ನಾನು ಈ ವಾಸ್ತವಾಂಶವನ್ನು ಸ್ಥಾಪಿಸಲು ಬಯಸುತ್ತೇನೆ. ನಿನ್ನನ್ನು ದೇವೋತ್ತಮ ಪರಮ ಪುರುಷನಾಗಿ ಸ್ವೀಕರಿಸುವುದಕ್ಕೂ ಮತ್ತು ನಿನ್ನನ್ನು ಬಲಶಾಲಿಯಾದ ಚಾರಿತ್ರಿಕ ವ್ಯಕ್ತಿ ಎಂದು ಸ್ವೀಕರಿಸುವುದಕ್ಕೂ ಇರುವ ವ್ಯತ್ಯಾಸವನ್ನು ತೋರಿಸಿಕೊಡಲು ಬಯಸುತ್ತೇನೆ. ಬೇರುಗಳಿಗೆ ನೀರೆರೆದ ಮಾತ್ರದಿಂದಲೇ ಇಡೀ ಮರದ ಕೊಂಬೆಗಳು, ಕುಡಿಗಳು, ಎಲೆಗಳು ಮತ್ತು ಹೂಗಳು ಎಲ್ಲವನ್ನು ತೃಪ್ತಿಗೊಳಿಸಿದಂತೆಯೇ ನಿನ್ನ ಚರಣ ಕಮಲಗಳಲ್ಲಿ ಶರಣಾದರೆ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು ಎಂದು ಪ್ರಪಂಚಕ್ಕೆ ತೋರಿಸಿಕೊಡುವುದು ನನ್ನ ಉದ್ದೇಶ. ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರಾಪಂಚಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅವನ ಬದುಕು ಸಾರ್ಥಕವಾಗುತ್ತದೆ. ಓದ್ಲ ಮಾತಾಜಿ. ಹೀಗೆಂದರೆ ನೀನು ಕೃಷ್ಣ ಪ್ರಜ್ಞೆ ಹೀಗೆಂದರೆ ನೀನು ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಲ್ಲಿ ಪಕ್ಷಪಾತವನ್ನು ತೋರಿಸುತ್ತೀಯೇ ಮತ್ತು ಕೃಷ್ಣ ಪ್ರಜ್ಞೆ ಇಲ್ಲದಿರುವವರ ವಿಷಯದಲ್ಲಿ ನಿರ್ಲಕ್ಷ್ಯದಿಂದಿರುತ್ತೀಯೇ ಎಂದು ಅರ್ಥವಲ್ಲ. ನೀನು ಎಲ್ಲರಿಗೂ ಸಮನಾಗಿದ್ದೀಯೇ, ಅದು ನಿನ್ನ ಘೋಷಣೆ. ಪರಮಾತ್ಮನಾಗಿ ನೀನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೀಯೇ. ಪ್ರತಿಯೊಬ್ಬನಿಗೂ ಅವನ ಕಾಮ್ಯ ಕರ್ಮದ ಫಲವನ್ನು ಕೊಡುತ್ತೀಯೇ. ಆದುದರಿಂದ ನೀನು ಒಬ್ಬನ ವಿಷಯದಲ್ಲಿ ಆಸಕ್ತಿ ಉಳ್ಳವನಾಗಿ ಇತರರ ವಿಷಯದಲ್ಲಿ ಅನಾದರವನ್ನು ತೋರಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಜೀವಿಯು ತಾನು ಬಯಸುವಂತೆ ಈ ಭೌತಿಕ ಜಗತ್ತನ್ನು ಅನುಭವಿಸಲು ನೀನು ಅವಕಾಶವನ್ನು ಕೊಡುತ್ತೀಯೇ. ಪರಮಾತ್ಮನಾಗಿ ನೀನು ದೇಹದಲ್ಲಿ ಜೀವಿಯೊಂದಿಗೆ ಕುಳಿತಿದ್ದೀಯೇ. ಅವನಿಗೆ ಅವನ ಕರ್ಮಗಳ ಫಲವನ್ನು ಮತ್ತು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ನಿನ್ನ ಭಕ್ತಿಪೂರ್ವಕ ಸೇವೆಗೆ ತಿರುಗಲು ಅವಕಾಶವನ್ನು ನೀಡುತ್ತೀಯೇ. ಇತರ ಎಲ್ಲ ಕಾರ್ಯಗಳನ್ನು ಬಿಟ್ಟು ನಿನಗೆ ಶರಣಾದರೆ ನೀನು ಅವನ ಯೋಗಕ್ಷೇಮವನ್ನು ವಹಿಸಿಕೊಂಡು ಎಲ್ಲಾ ಪಾಪಗಳ ಫಲಗಳಿಂದ ಮುಕ್ತನನ್ನಾಗಿ ಮಾಡುವೆ ಎಂದು ಬಹಿರಂಗವಾಗಿ ಸಾರಿದ್ದೀಯೇ. ಮನುಷ್ಯನು ಬಯಸಿದ್ದನ್ನು ಪರವಾಗಿ ಕೊಡುವ ಸ್ವರ್ಗಲೋಕದ ಕಲ್ಪವೃಕ್ಷದಂತೆ ನೀನು. ಪ್ರತಿಯೊಬ್ಬನಿಗೂ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುವ ಸ್ವಾತಂತ್ರ್ಯವಿದೆ. ಆದರೆ ಮನುಷ್ಯನಿಗೆ ಅದರ ಅಪೇಕ್ಷೆ ಇಲ್ಲದಿದ್ದರೆ ನೀನು ಅದಕ್ಕಿಂತ ಕೆಳಗಿನ ವರವನ್ನು ಕೊಡುವುದಕ್ಕೆ ಪಕ್ಷಪಾತವೂ ಕಾರಣವಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಅರ್ಧ ಓದಿದ್ರಲ್ಲ, ಒಂದು ಪ್ಯಾರ ಓದಿ ಪ್ರಭುಜಿ. ಎಸ್ ಮಾತಾಜಿ, ಓದ್ತೇನೆ ಮಾತಾಜಿ. ಓಕೆ. ಯುಧಿಷ್ಠಿರ ಅಲ್ಲಿಂದ ಓದ್ಲಲ್ಲ? ಹೌದೌದು. ಓಕೆ ಮಾತಾಜಿ. ಯುಧಿಷ್ಠಿರ ಮಹಾರಾಜನ ಮಾತುಗಳನ್ನು ಕೇಳಿ ಕೃಷ್ಣನು ಹೀಗೆ ಉತ್ತರಿಸಿದನು. ಪ್ರಿಯ ಯುಧಿಷ್ಠಿರ ಮಹಾರಾಜ, ಶತ್ರು ಸಂಹಾರಕನೇ, ಆದರ್ಶ ನ್ಯಾಯದ ಸಾಕಾರ ಮೂರ್ತಿಯೇ, ರಾಜಶಿವ ಯಾಗವನ್ನು ಮಾಡಬೇಕೆಂಬ ನಿನ್ನ ನಿರ್ಧಾರವನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸುತ್ತೇನೆ. ಈ ಮಹಾಯಾಗವನ್ನು ಮಾಡುವುದರಿಂದ ಮನುಷ್ಯನ ನಾಗರಿಕತೆಯ ಇತಿಹಾಸದಲ್ಲಿ ನಿನ್ನ ಕೀರ್ತಿಯು ನಿರಂತರವಾಗಿ ಸ್ಥಿರವಾಗಿ ಉಳಿದಿರುವುದು. ಪ್ರಿಯ ರಾಜನೇ, ಎಲ್ಲ ಮಹರ್ಷಿಗಳು
ನಿನ್ನ ಪಿತೃಗಳು, ದೇವತೆಗಳು ಮತ್ತು ನಾನು ಸೇರಿದಂತೆ ನಿನ್ನ ಎಲ್ಲ ನೆಂಟರಿಷ್ಟರು ನೀನು ಯಾಗವನ್ನು ಮಾಡಬೇಕೆಂದು ಬಯಸುತ್ತಾರೆ. ಮತ್ತು ಹಾಗೆ ಮಾಡಿದರೆ ಪ್ರತಿಯೊಬ್ಬ ಜೀವಿಗೂ ಸಮಾಧಾನವಾಗುತ್ತದೆ ಎಂದು ನನ್ನ ನಂಬಿಕೆ. ಆದರೆ ಜಗತ್ತಿನ ಎಲ್ಲ ರಾಜರನ್ನು ಸೋಲಿಸಿ ಮಹಾಯಾಗಕ್ಕೆ ಅಗತ್ಯವಾದ ಎಲ್ಲ ಸಾಮಾನು ಸರಂಜಾಮುಗಳನ್ನು ಸಂಗ್ರಹಿಸುವುದು ಅಗತ್ಯ. ಆದುದರಿಂದ ಹಾಗೆ ಮಾಡು ಎಂದು ಕೋರುತ್ತದೆ. ಪ್ರಿಯ ಯುಧಿಷ್ಠಿರ ಮಹಾರಾಜ, ನಿನ್ನ 4 ಸಹೋದರರು ವರುಣ, ಇಂದ್ರ ಮೊದಲಾದ ಪ್ರಮುಖ ದೇವತೆಗಳ ನೇರ ಪ್ರತಿನಿಧಿಗಳು. ಭೀಮನು ವಾಯುದೇವನ ಮಗ, ಅರ್ಜುನನು ಇಂದ್ರನ ಮಗ ಮತ್ತು ಯುಧಿಷ್ಠಿರ ಮಹಾರಾಜನು ಯಮರಾಜನ ಮಗ ಎಂದು ಹೇಳಿದೆ. ನಿನ್ನ ತಮ್ಮಂದಿರು ಮಹಾವೀರರು. ನೀನು ಅತ್ಯಂತ ಸಜ್ಜನನಾದ ಮತ್ತು ಸಂಯಮಿಯಾದ ರಾಜ. ಆದುದರಿಂದ ಜನರು ನಿನ್ನನ್ನು ಧರ್ಮರಾಜ ಎಂದು ಕರೆಯುತ್ತಾರೆ. ನೀವೆಲ್ಲರೂ ನನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ಎಷ್ಟು ಅರ್ಹರಾಗಿದ್ದೀರಿ ಎಂದರೆ ನೀವೆಲ್ಲರೂ ನನ್ನನ್ನು ಜಯಿಸಿದ್ದೀರಿ. ಕೃಷ್ಣನು ಯುಧಿಷ್ಠಿರ ಮಹಾರಾಜನಿಗೆ ಇಂದ್ರಿಯಗಳನ್ನು ಗೆದ್ದವರ ಪ್ರೀತಿಗೆ ತಾನು ಸೋಲುತ್ತೇನೆ ಎಂದು ಹೇಳಿದನು. ಸ್ವಲ್ಪ ಮೇಲೆ ಮಾಧ್ಯಮ ಇಲ್ಲಿ ಸಾಕು ಪ್ರಭುಜಿ, ಇಷ್ಟೇ ಸಾಕು. ಗೆದ್ದವರ ಪ್ರೀತಿಗೆ ತಾನು ಸೋಲುತ್ತೇನೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ಲಿಲ್ಲ? ಈ ವಾರದಲ್ಲಿ ಯಾರು ಓದ್ಲಿಲ್ಲ ಅವರು ಓದಿ ಸ್ಟಾರ್ಟ್ ಮಾಡಿ. ನಾನು ಓದಿಲ್ಲ ಮಾತಾಜಿ, ಓದ್ಲಾ? ಓದಿ. ಯುಧಿಷ್ಠಿರ ಮಹಾರಾಜನಿಗೆ ಅಲ್ಲಿಂದ ಓದ್ಬೇಕಲ್ವ ಮಾತಾಜಿ? ಹೌದೌದು. ಓದಿ. ಯುಧಿಷ್ಠಿರ ಮಹಾರಾಜನಿಗೆ ಇಂದ್ರಿಯಗಳನ್ನು ಗೆದ್ದವನ ಸರಿಯಾಗಿ ಕಾಣಿಸ್ತಲ್ಲ, ಸರಿ ಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣನು ಯುಧಿಷ್ಠಿರ ಮಹಾರಾಜನಿಗೆ ಇಂದ್ರಿಯಗಳನ್ನು ಗೆದ್ದವರ ಪ್ರೀತಿಗೆ ತಾನು ಸೋಲುತ್ತೇನೆ ಎಂದು ಹೇಳಿದನು. ಇಂದ್ರಿಯಗಳನ್ನು ಗೆಲ್ಲಲಾರದವನು ದೇವೋತ್ತಮ ಪರಮ ಪುರುಷನನ್ನು ಗೆಲ್ಲಲಾರ. ಭಕ್ತಿಪೂರ್ವಕ ಸೇವೆಯ ರಹಸ್ಯ ಇದೆ. ಇಂದ್ರಿಯಗಳನ್ನು ಗೆಲ್ಲುವುದೆಂದರೆ ಅವುಗಳನ್ನು ಸದಾ ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವುದೇ. ಎಲ್ಲ ಪಾಂಡವ ಸಹೋದರರ ವಿಶೇಷ ಅರ್ಹತೆ ಎಂದರೆ ಅವರು ತಮ್ಮ ಇಂದ್ರಿಯಗಳನ್ನು ಸದಾ ಪ್ರಭುವಿನ ಸೇವೆಯಲ್ಲಿ ತೊಡಗಿಸುತ್ತಿದ್ದರು. ಹೀಗೆ ತನ್ನ ಇಂದ್ರಿಯಗಳನ್ನು ತೊಡಗಿಸುವವನು ಪರಿಶುದ್ಧನಾಗುತ್ತಾನೆ. ಪರಿಶುದ್ಧನಾದ ಇಂದ್ರಿಯಗಳಿಂದ ಮನುಷ್ಯನು ವಾಸ್ತವಾಗಿಯೂ ಪ್ರಭುವಿನ ಸೇವೆಯನ್ನು ಮಾಡಬಹುದು. ಹೀಗೆ ಪ್ರೀತಿಯ ಭಕ್ತಿಪೂರ್ವಕ ಸೇವೆಯಿಂದ ಭಕ್ತನು ಪ್ರಭುವನ್ನು ಗೆಲ್ಲಬಹುದು. ಕೃಷ್ಣನು ಮುಂದುವರೆದು ಹೀಗೆ ಹೇಳಿದನು: ಐಶ್ವರ್ಯ, ಬಲ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವಿರಕ್ತಿ, ಈ 6 ಶ್ರೀಮಂತಿಕೆಗಳಲ್ಲಿ ನನ್ನ ಭಕ್ತರನ್ನು ಮೀರಿರುವ 3 ಮೇಲೆ ಮಾಡ್ತೀರಾ ಮಾತಾಜಿ? ಈ 3 ಜಗತ್ತುಗಳಲ್ಲಿಯೂ ಈ 6 ಶ್ರೀಮಂತಿಕೆಗಳಲ್ಲಿ ನನ್ನ ಭಕ್ತರನ್ನು ಮೀರುವವರು 3 ಜಗತ್ತುಗಳಲ್ಲಿಯೂ ಬಲಶಾಲಿ ದೇವತೆಗಳು ಸೇರಿದಂತೆ ಯಾರೂ ಇಲ್ಲ. ಆದುದರಿಂದ ನೀನು ಜಗತ್ತಿನ ರಾಜರನ್ನು ಸೋಲಿಸ ಬಯಸಿದರೆ ಅವರು ಗೆಲ್ಲುವ ಸಾಧ್ಯತೆಯೇ ಇಲ್ಲ. ಯುಧಿಷ್ಠಿರ ಮಹಾರಾಜನನ್ನು ಕೃಷ್ಣನು ಹೀಗೆ ಪ್ರೋತ್ಸಾಹಿಸಿದಾಗ ಅರಸನ ಮುಖವು ದಿವ್ಯಾನಂದದಿಂದ ಅರಳುವ ಹೂವಿನಂತೆ ಕಾಂತಿಯುತವಾಯಿತು. ಎಲ್ಲ ದಿಕ್ಕುಗಳಲ್ಲಿರುವ ಜಗತ್ತಿನ ಎಲ್ಲ ರಾಜರುಗಳನ್ನು ಗೆಲ್ಲುವಂತೆ ತನ್ನ ತಮ್ಮಂದಿರಿಗೆ ಆಜ್ಞಾಪಿಸಿದನು. ಜಗತ್ತಿನ ಧರ್ಮ ವಿರೋಧಿ ದುಷ್ಕರ್ಮಿಗಳನ್ನು ಶಿಕ್ಷಿಸಿ ತನ್ನ ನಿಷ್ಠ ಭಕ್ತರನ್ನು ರಕ್ಷಿಸುವ ತನ್ನ ಮಹತ್ ಕಾರ್ಯವನ್ನು ಮಾಡಲು ಕೃಷ್ಣನು ಪಾಂಡವರಿಗೆ ಅಧಿಕಾರವನ್ನು ನೀಡಿದನು. ತನ್ನ ವಿಷ್ಣು ರೂಪದಲ್ಲಿ ಪ್ರಭುವು ತನ್ನ 4 ಕೈಗಳಲ್ಲಿ 4 ಬಗೆಯ ಆಯುಧಗಳನ್ನು ಧರಿಸಿರುತ್ತಾನೆ. 2 ಕೈಗಳಲ್ಲಿ ಕಮಲದ ಹೂವನ್ನು, ಶಂಖವನ್ನು ಮತ್ತು ಇನ್ನೆರಡು ಕೈಗಳಲ್ಲಿ ಗದೆಯನ್ನು, ಚಕ್ರವನ್ನು ಹಿಡಿದಿರುತ್ತಾನೆ. ಗದೆ ಮತ್ತು ಚಕ್ರಗಳು ಭಕ್ತರಲ್ಲದವರನ್ನು ಶಿಕ್ಷಿಸುವುದಕ್ಕಾಗಿ. ಆದರೆ ಪ್ರಭುವು ಪರಮ ಪರಾತ್ಪರನಾದದ್ದರಿಂದ ಅವನ ಎಲ್ಲ ಆಯುಧಗಳ ಪರಿಣಾಮವೂ ಒಂದೇ. ದುಷ್ಕರ್ಮಿಗಳು ಬುದ್ಧಿಯನ್ನು ಕಲಿತು ತಾವು ಸರ್ವಶಕ್ತರು ಎಂದುಕೊಳ್ಳದಂತೆ ಗದೆ ಮತ್ತು ಚಕ್ರಗಳಿಂದ ಅವರನ್ನು ಶಿಕ್ಷಿಸುತ್ತಾನೆ. ಅವರ ಮೇಲೆ ಪರಮಪ್ರಭುವು ಇದ್ದಾನೆ. ಶಂಖವನ್ನು ಊದಿ ಮತ್ತು ಪದ್ಮದಿಂದ ಆಶೀರ್ವಾದವನ್ನು ನೀಡಿ ಅತ್ಯಂತ ದಾರುಣ ಅನರ್ಥದಲ್ಲಿಯೂ ಭಕ್ತನನ್ನು ಯಾರೂ ಸೋಲಿಸಲಾರರು ಎಂದು ಅವರಿಗೆ ಆಶ್ವಾಸನೆ ನೀಡುತ್ತಾನೆ. ಕೃಷ್ಣನ ಸೂಚನೆಯಿಂದ ಹೀಗೆ ಆಶ್ವಾಸನೆಯನ್ನು ಪಡೆದು ಯುಧಿಷ್ಠಿರನು ಸಂಜಯ ಕುಲದ ಸೈನಿಕರನ್ನು ಕರೆದುಕೊಂಡು ಹೋಗಿ ದಕ್ಷಿಣದ ರಾಜ್ಯಗಳನ್ನು ಗೆಲ್ಲುವಂತೆ ತನ್ನ ಕೊನೆಯ ತಮ್ಮ ಸಹದೇವನಿಗೆ ಅಪ್ಪಣೆ ಮಾಡಿದನು. ಹೀಗೆಯೇ ಮಧ್ಯದೇಶದ ಸೈನಿಕರನ್ನು ಹೋಗಿ ಪಶ್ಚಿಮದ ರಾಜ್ಯಗಳನ್ನು ಗೆಲ್ಲುವಂತೆ ನಕುಲನಿಗೆ ಅಪ್ಪಣೆ ಮಾಡಿದನು.
ಉತ್ತರದ ಭಾಗಗಳನ್ನು ಗೆಲ್ಲಲು ಕೈಕೇಯಿ ದೇಶದ ಸೈನಿಕರೊಡನೆ ಅರ್ಜುನನನ್ನು ಕಳುಹಿಸಿಕೊಟ್ಟನು. ಮದ್ರಾಸ್ ಸೈನಿಕರೊಂದಿಗೆ ಹೋಗಿ ಪೂರ್ವ ಭಾಗದ ರಾಜರುಗಳನ್ನು ಸೋಲಿಸಬೇಕೆಂದು ಭೀಮನಿಗೆ ಅಪ್ಪಣೆಯಾಯಿತು. ಹರೇ ಇಲ್ಲಿ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನಾನು ಓದ್ಲಾ ಮಾತಾಜಿ? ಮತ್ತೆ ಓದೋಣ. ಸರಿ ಸರಿ. ಜರಾಸಂಧನಿಗೆ ಮಹಾರಾಜನಿಗೆ ಮುಕ್ತಿಯನ್ನು ಕೊಡೋದು. ಜರಾಸಂಧ ಮಹಾರಾಜನಿಗೆ ಮುಕ್ತಿ, 71ನೇ ಅಧ್ಯಾಯ. ಇಲ್ಲಿ ಎಲ್ಲಾ ಗಣ್ಯರು ಸೇರಿದ್ದಾರೆ, ಪೌರರು, ಸ್ನೇಹಿತರು, ಎಲ್ಲ ಬಂಧುಗಳು, ಬ್ರಾಹ್ಮಣರು, ಕ್ಷತ್ರಿಯರು ಮತ್ತೆ ವೈಶ್ಯರು. ಅಂತಹ ಸಭೆಯಲ್ಲಿ ಯುಧಿಷ್ಠಿರ ನೇರವಾಗಿ ಕೃಷ್ಣನನ್ನು ಕುರಿತು ಹೇಳ್ತಾನೆ. ಪ್ರಿಯ ಪ್ರಭು ಕೃಷ್ಣ, ನೀನು ಚಕ್ರವರ್ತಿ ಆದವನು, ರಾಜಸೂಯ ಯಾಗವನ್ನು ಮಾಡಬೇಕು. ಅದನ್ನು ಅವರು ಯಾಗಗಳ ಅರಸ ಅಂತ ಹೇಳಿ ಕರೀತಾರೆ. ಈ ಯಾಗವನ್ನು ಮಾಡುವ ಮೂಲಕ ನಮ್ಮ ಭೌತಿಕ ಜಗತ್ತಿನಲ್ಲಿ ನಿನ್ನಿಂದ ಅಧಿಕಾರವನ್ನು ಪಡೆದ ಎಲ್ಲಾ ದೇವತೆಗಳನ್ನು ತೃಪ್ತಿಪಡಿಸಲಿಕ್ಕೆ ನಾನು ಬಯಸ್ತೇನೆ ಅಂತೇಳಿ ಹೇಳ್ತೇನೆ. ಈ ಮಹಾ ಸಾಹಸ ಏನಾಗ್ತದೆ, ಯಶಸ್ವಿ ಆಗ್ಲಿಕ್ಕೆ ನೀನು ಕೃಷ್ಣನಿಗೆ ಹೇಳುದು, ದಯವಿಟ್ಟು ನೀನು ನೆರವಾಗ್ಬೇಕು ಅಂತೇಳಿ ಬೇಡ್ತಾ ಇದ್ದಾನೆ. ಪಾಂಡವರ ಮಟ್ಟಿಗೆ ಇಲ್ಲಿ ದೇವತೆಗಳಿಂದ ಬೇಡಬೇಕಾದದ್ದು ಏನು ಕೂಡ ಇಲ್ಲ. ವೈಯಕ್ತಿಕವಾಗಿ ಅವರೆಲ್ಲ ಕೃಷ್ಣನ ಭಕ್ತರು, ಆದ್ದರಿಂದ ಅವರಿಗೆ ಸಂಪೂರ್ಣ ತೃಪ್ತಿಯಾಗಿದೆ. ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಐಹಿಕ ಬಯಕೆಗಳಿಂದ ಗೊಂದಲಕ್ಕೆ ಯಾರು ಒಳಗಾಗ್ತಾರೋ ಅವರೆಲ್ಲ ದೇವತೆಗಳನ್ನು ಪೂಜಿಸ್ತಾರೆ. ಆದರೆ ನಮ್ಮ ಉದ್ದೇಶ ಇಲ್ಲಿ ಬೇರೆ ಆಗಿದೆ. ನಾವು ರಾಜಸೂಯ ಯಾಗವನ್ನು ಮಾಡಿ ದೇವತೆಗಳನ್ನು ಆಹ್ವಾನಿಸಿ ನಿನ್ನನ್ನು ಬಿಟ್ಟು ಅವರಿಗೆ ಅಧಿಕಾರವಿಲ್ಲ ಎನ್ನುವುದನ್ನು ನಾವು ತೋರಿಸಿಕೊಡ್ಬೇಕು. ಅದಕ್ಕೆ ಆ ರೀತಿ ನಾವು ಅಪೇಕ್ಷಿಸ್ತೇವೆ. ಎಲ್ಲರೂ ಕೂಡ ನಿನ್ನ ಸೇವಕರೇ. ನೀನು ದೇವೋತ್ತಮ ಪರಮಪುರುಷ. ಅಲ್ಪಜ್ಞಾನಿಗಳಾದ ಮೂರ್ಖರು ಮಾತ್ರ ನೀನು ಒಬ್ಬ ಸಾಮಾನ್ಯ ಮನುಷ್ಯ ಅಂತೇಳಿ ಅವರು ಭಾವಿಸ್ತಾರೆ. ಕೆಲವೊಮ್ಮೆ ಅವರು ನಿನ್ನಲ್ಲಿ ಇರುವಂತಹ ದೋಷವನ್ನು ಕಂಡುಹಿಡಿಲಿಕ್ಕೆ ನಿನ್ನಲ್ಲಿ ಏನಾದ್ರೂ ದೋಷ ಇದೆಯಾ ಅಂತೇಳಿ ಹುಡುಕ್ತಾರೆ. ಹಾಗೆ ನಿನ್ನ ಹೆಸರನ್ನು ಕೂಡ ಕೆಡಿಸ್ಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ. ಈಗ ನಾನು ಇಲ್ಲಿ ರಾಜಸೂಯ ಯೋಗವನ್ನು ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಬ್ರಹ್ಮ, ಶಿವ ಮತ್ತೆ ಸ್ವರ್ಗಲೋಕದ ಇತರ ಹಿರಿಯರಿಂದ ಪ್ರಾರಂಭಿಸಿ ಎಲ್ಲಾ ದೇವತೆಗಳನ್ನು ನಾನು ಆಹ್ವಾನಿಸಲು ಇಚ್ಛಿಸ್ತಾ ಇದ್ದೇನೆ. ವಿಶ್ವದ ಎಲ್ಲಾ ಕಡೆಯಿಂದ ದೇವತೆಗಳ ಆ ಮಹಾಸಭೆಯಲ್ಲಿ ನೀನು ದೇವೋತ್ತಮ ಪರಮಪುರುಷ ಮತ್ತು ಪ್ರತಿಯೊಬ್ಬನು ಕೂಡ ನಿನ್ನ ಸೇವಕ ಎಂದು ನಾನು ಇದನ್ನು ಮಾಡ್ಬೇಕು, ರಾಜಸೂಯವನ್ನು ಮಾಡ್ಬೇಕು ಅಂತೇಳಿ ನಾನು ಉದ್ದೇಶಿಸಿದ್ದೇನೆ. ಪ್ರಿಯ ಪ್ರಭುವೇ, ಸದಾ ಕೃಷ್ಣನ ಪ್ರಜ್ಞೆಯಲ್ಲಿದ್ದು ನಿನ್ನ ಚರಣ ಕಮಲಗಳನ್ನು ಮತ್ತು ಪಾದುಕೆಗಳನ್ನು ಯಾರು ಧ್ಯಾನಿಸ್ತಾರೋ ಅವರು ನಿಶ್ಚಯವಾಗಿ ಕೂಡ ಈ ಭೌತಿಕ ಜೀವನದ ಎಲ್ಲ ಕಶ್ಮಲಗಳಿಂದ ಮುಕ್ತರಾಗ್ತಾರೆ. ಪೂರ್ಣ ಕೃಷ್ಣ ಪ್ರಜ್ಞೆಯಿಂದ ನಿನ್ನ ಸೇವೆಯಲ್ಲಿ ಅವರು ನಿರತರಾಗ್ತಾರೆ. ನಿನ್ನನ್ನು ಮಾತ್ರವೇ ಧ್ಯಾನಿಸುವವರು ಅಥವಾ ನಿನ್ನನ್ನು ಯಾರು ಪ್ರಾರ್ಥಿಸ್ತಾರೋ ಅವರೆಲ್ಲ ಪರಿಶುದ್ಧ ಆತ್ಮಗಳು. ಹಾಗೆ ಮ್ಯೂಟ್ ಮಾಡ್ಕೊಳ್ಳಿ ಯಾರು. ಕೃಷ್ಣ ಪ್ರಜ್ಞಾ ಪೂರ್ವಕ ಸೇವೆಯಲ್ಲಿ ಸದಾ ನಿರತರಾಗಿರುವ ಇಂಥವರು ಪುನಃ ಪುನಃ ಬಂದೆರಗುವಂತಹ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಯನ್ನು ಪಡೀತಾರೆ. ಆದರೆ ಈ ಐಹಿಕದಲ್ಲಿ ನಾವು ಇರುವುದರಿಂದ ನಮಗೆ ಬಿಡುಗಡೆ ಪಡೆಯಲಿಕ್ಕಾಗ್ಲಿ ಅಥವಾ ನಾವು ಐಹಿಕದಲ್ಲಿ ಇರುವ ಆ ಶ್ರೀಮಂತಿಕೆಯನ್ನು ಅನುಭವಿಸಿದಕ್ಕಾಗ್ಲಿ ಆ ರೀತಿ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಆಗ್ಬೇಕಾದ್ರೆ ಅದನ್ನೆಲ್ಲ ಬಯಸುವುದಿಲ್ಲ. ಕೃಷ್ಣನ ಪ್ರಜ್ಞೆಯ ಚಟುವಟಿಕೆಗಳಿಂದ ಅವರ ಈ ಇಚ್ಛೆಗಳು ಎಲ್ಲ ಪೂರ್ಣ ಆಗ್ತದೆ. ನಮ್ಮ ವಿಷಯವನ್ನು ಹೇಳುವುದಾದರೆ ನಾವು ಸಂಪೂರ್ಣವಾಗಿ ನಿನ್ನ ಚರಣ ಕಮಲಗಳಿಗೆ ಶರಣಾಗಿದ್ದೇವೆ ಅಂತ ಹೇಳಿ ಇಲ್ಲ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ನಿನ್ನ ಕೃಪೆಯಿಂದ ನಿನ್ನನ್ನು ನಾವು ಕಣ್ಣಾರೆ ನೋಡುವಂತಹ ಭಾಗ್ಯ ಕೂಡ ನಮಗೆ ಬಂದಿದೆ. ಆದುದರಿಂದ ಸಹಜವಾಗಿ ನಮ್ಗೆ ಈ ಐಹಿಕ ಶ್ರೀಮಂತಿಕೆಯ ಹಂಬಲ ಇಲ್ಲ. ವೈದಿಕ ಜ್ಞಾನವು ನೀನು ದೇವೋತ್ತಮ ಪರಮಪುರುಷ ಎಂದು ನಿರ್ಣಯ ಮಾಡಿಕೊಟ್ಟಿದೆ. ಮತ್ತೆ ನಾನು ಈ ವಾಸ್ತವ ಅಂಶವನ್ನು ಸ್ಥಾಪಿಸಲು ಬಯಸ್ತೇನೆ. ನಿನ್ನನ್ನು ದೇವೋತ್ತಮ ಪರಮಪುರುಷ ಅಂತೇಳಿ ನಿರ್ಣಯಿಸಿದೆ ಯಾವುದು ವೈದಿಕ ಜ್ಞಾನ. ನಾನು ಈ ವಾಸ್ತವ ಅಂಶವನ್ನು ನಾನು ಸ್ಥಾಪಿಸ್ಬೇಕು. ಆಮೇಲೆ ನಿನ್ನನ್ನು ದೇವೋತ್ತಮ ಪರಮಪುರುಷನಾಗಿ ಸ್ವೀಕರಿಸಿದಕ್ಕೂ ಮತ್ತು ನಿನ್ನನ್ನು ಬಲಶಾಲಿಯಾದ ಒಬ್ಬ
ವ್ಯಕ್ತಿ ಅಂತೇಳಿ ಸ್ವೀಕರಿಸಿದಕ್ಕೂ ಇರುವ ವ್ಯತ್ಯಾಸವನ್ನು ನಾನು ತೋರಿಸಿಕೊಡ್ಬೇಕು ಅಂತೇಳಿ ಇಚ್ಛಿಸ್ತೇನೆ. ಹೇಗೆ ಬೇರುಗಳಿಗೆ ನೀರೆರೆದ ಮಾತ್ರದಿಂದಲೇ ಇಡೀ ಮರದ ಕೊಂಬೆ ಎಲೆಗಳಿಗೆ ಎಲ್ಲ ಹೂಗಳಿಗೆ ಕೂಡ ಹೋಗ್ತದೋ, ಅದೆಲ್ಲ ತೃಪ್ತಿಗೊಳ್ತದೋ, ಹಾಗೆ ಈ ನಿನ್ನ ಚರಣ ಕಮಲಗಳಲ್ಲಿ ಶರಣಾದ್ರೆ ಬದುಕಿನ ಅತ್ಯುನ್ನತವಾದ ಪರಿಪೂರ್ಣತೆಯನ್ನು ಕೂಡ ನಾವು ಸಾಧಿಸಬಹುದು ಅಂತ ಪ್ರಪಂಚಕ್ಕೆ ನಾನು ತೋರಿಸಿಕೊಡುವುದು ನನ್ನ ಉದ್ದೇಶ ಅಂತೇಳಿ ಹೇಳ್ತಾನೆ. ಮನುಷ್ಯ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡ್ರೆ ಪ್ರಾಪಂಚಿಕವಾಗಿ ಆಗ್ಲಿ ಆಧ್ಯಾತ್ಮಿಕವಾಗಿಯೂ ಅವನ ಬದುಕು ಸಾರ್ಥಕವಾಗ್ತದೆ. ಇಲ್ಲಿ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಲ್ಲಿ ಪಕ್ಷಪಾತವನ್ನು ನೀನು ತೋರಿಸ್ತೀಯಾ ಅಂತೇಳಿ ಅಲ್ಲ. ಇಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲದಿರುವವನ ವಿಷಯದಲ್ಲಿ ನಿರ್ಲಕ್ಷ್ಯದಿಂದ ಇರ್ತಿ ಎಂದು ಅರ್ಥ ಕೂಡ ಅಲ್ಲ. ನಿನ್ಗೆ ಎಲ್ಲರೂ ಕೂಡ ಸಮಾನರು, ಅದು ನಿನ್ನ ಘೋಷಣೆ. ಹಾಗೆ ಪರಮಾತ್ಮನಾಗಿ ನೀನು ಎಲ್ಲರ ಹೃದಯದಲ್ಲಿ ಕೂಡ ಇದ್ದೀಯಾ. ಪ್ರತಿಯೊಬ್ಬನಿಗೂ ಕೂಡ ಅವನ ಕಾಮ್ಯಕರ್ಮದ ಫಲವನ್ನು ನೀನು ಕೊಡ್ತಾ ಇದ್ದೀಯಾ. ನೀನು ಒಬ್ಬನ ವಿಷಯದಲ್ಲಿ ಆಸಕ್ತಿ ಉಳ್ಳವನಾಗಿ ಇತರರ ವಿಷಯದಲ್ಲಿ ಅನಾದರವನ್ನು ತೋರಿಸಲಿಕ್ಕೆ ನಿನ್ಗೆ ಸಾಧ್ಯ ಇಲ್ಲ. ನೀನು ಪ್ರತಿಯೊಬ್ಬ ಜೀವಿಯು ತಾನು ಬಯಸುವಂತೆ ಈ ಭೌತಿಕ ಜಗತ್ತನ್ನು ಅನುಭವಿಸಲು ನೀನು ಅವಕಾಶ ಕೊಟ್ಟಿದೀಯಾ. ಹಾಗೆ ಪರಮಾತ್ಮನಾಗಿ ನೀನು ಎಲ್ಲರ ದೇಹದಲ್ಲಿ ಜೀವಿಯೊಂದಿಗೆ ಕುಳಿತುಕೊಂಡಿದ್ದೀಯಾ. ಅವನಿಗೆ ಅವನ ಕರ್ಮಗಳ ಫಲವನ್ನು ಮತ್ತು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ನಿನ್ನ ಭಕ್ತಿಪೂರ್ವಕ ಸೇವೆಗೆ ತಿರುಗಲಿಕ್ಕೆ ಕೂಡ ಅವಕಾಶವನ್ನು ನೀನು ನೀಡಿದೀಯ. ಇತರ ಎಲ್ಲಾ ಕಾರ್ಯಗಳನ್ನು ಬಿಟ್ಟು ನಿನಗೆ ನಾವು ಶರಣಾದ್ರೆ ನೀನು ಯಾರು ಶರಣಾಗ್ತಾರೋ ಅವರಿಗೆ ಅವನ ಯೋಗಕ್ಷೇಮವನ್ನು ವಹಿಸಿಕೊಂಡು ಎಲ್ಲಾ ಪಾಪಗಳ ಫಲದಿಂದ ನೀನು ಮುಕ್ತ ಮಾಡ್ತಾ ಇದ್ದೀಯ ಅಂತೇಳಿ ನೀನು ಬಹಿರಂಗವಾಗಿ ಸಾರಿದೀಯ. ಮನುಷ್ಯ ಏನು ಬಯಸ್ತಾನೋ ಅದನ್ನು ವರವಾಗಿ ಕೊಡುವ ಸ್ವರ್ಗಲೋಕದ ಕಲ್ಪವೃಕ್ಷದಂತೆ ನೀನಿದ್ದೀಯ. ಪ್ರತಿಯೊಬ್ಬನಿಗೂ ಕೂಡ ಅತ್ಯುನ್ನತ ಪೂರ್ಣತೆಯನ್ನು ಸಾಧಿಸುವ ಸ್ವಾತಂತ್ರ್ಯ ಒಂದು ಇದೆ. ಆದ್ರೆ ಮನುಷ್ಯನಿಗೆ ಅದರ ಅಪೇಕ್ಷೆ ಇಲ್ಲ. ಆದರೆ ಇಲ್ಲದೆ ಇದ್ರೆ ಅವನು ಅದಕ್ಕಿಂತ ಕೆಳಗಿನ ವರಗಳನ್ನು ಕೊಡುವುದಕ್ಕೆ ಕೂಡ ಪಕ್ಷಪಾತ ಕಾರಣ ಅಲ್ಲ. ಯಾರು ಭಗವಂತ. ಇಲ್ಲಿ ಯುಧಿಷ್ಠಿರ ಮಹಾರಾಜನ ಮಾತುಗಳನ್ನು ಕೇಳಿ ಕೃಷ್ಣ ಹೇಗೆ ಉತ್ತರಿಸ್ತಾನೆ. ಪ್ರಿಯ ಯುಧಿಷ್ಠಿರ ಮಹಾರಾಜ, ಶತ್ರು ಸಂಹಾರಕ, ಆದರ್ಶ ನ್ಯಾಯದ ಸಾಕಾರ ಮೂರ್ತಿ ನೀನು. ರಾಜಸೂಯ ಯಾಗವನ್ನು ನೀನು ಮಾಡ್ಬೇಕು ಅಂತೇಳಿ ನಿನ್ನ ನಿರ್ಧಾರ, ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೇನೆ. ಆ ಮಹಾಯಾಗವನ್ನು ಮಾಡುವುದರಿಂದ ಮನುಷ್ಯನ ನಾಗರಿಕತೆಯ ಇತಿಹಾಸದಲ್ಲಿ ನಿನ್ನ ಕೀರ್ತಿ ಏನಿದೆಯೋ ಅದು ನಿರಂತರವಾಗಿ ಸ್ಥಿರವಾಗಿ ಉಳಿದಿರುತ್ತದೆ. ಪ್ರಿಯ ರಾಜ, ಎಲ್ಲಾ ಮಹರ್ಷಿಗಳು, ನಿನ್ನ ಪಿತೃಗಳು ಹಾಗೂ ದೇವತೆಗಳು ಮತ್ತೆ ನಾನು ಸೇರಿದಂತೆ ನಿನ್ನ ಎಲ್ಲ ನೆಂಟರಿಸರು ನಿನ್ನ ಯಾಗವನ್ನು ಮಾಡ್ಬೇಕಂತ ಎಲ್ಲರೂ ಕೂಡ ಇಚ್ಛಿಸ್ತಾರೆ. ಹಾಗೆ ಮಾಡಿದ್ರೆ ಪ್ರತಿಯೊಬ್ಬ ಜೀವಿಗೂ ಕೂಡ ಸಮಾಧಾನವಾಗ್ತದೆ ಅಂತೇಳಿ ನನಗೆ ಕೂಡ ನಂಬಿಕೆ ಇದೆ. ಆದರೆ ಈ ಜಗತ್ತಿನ ಎಲ್ಲಾ ರಾಜರನ್ನು ಸೋಲಿಸಿ ಮಹಾಯಾಗಕ್ಕೆ ಅಗತ್ಯವಾದ ಎಲ್ಲಾ ಸಾಮಾನು ಸರಂಜಾಮುಗಳನ್ನು ಸಂಗ್ರಹಿಸೋದು ಕೂಡ ಅಗತ್ಯ. ಅದನ್ನ ಹಾಗೆ ಮಾಡು ಅಂತ ಹೇಳ್ತಾರೆ. ಪ್ರಿಯ ಯುಧಿಷ್ಠಿರ ಮಹಾರಾಜ, ನಿನ್ನ 4 ಸಹೋದರರು ವರುಣ, ಇಂದ್ರ ಮೊದಲಾದ ಪ್ರಮುಖ ದೇವತೆಗಳು ಕೂಡ ನೇರ ಪ್ರತಿನಿಧಿಗಳು. ಭೀಮ ವಾಯುದೇವನ ಮಗ, ಅರ್ಜುನ ಇಂದ್ರನ ಮಗ, ಯುಧಿಷ್ಠಿರ ಮಹಾರಾಜ ಯಮರಾಜನ ಮಗ ಅಂತ ಹೇಳಿದೆ. ನಿನ್ನ ತಮ್ಮಂದಿರು ಮಹಾವೀರರು. ನೀನು ಅತ್ಯಂತ ಸಜ್ಜನನಾದ ಮತ್ತು ಸಂಯಮಿಯಾದ ರಾಜ. ಆದುದರಿಂದ ಜನರು ನಿನ್ನನ್ನು ಧರ್ಮರಾಜ ಅಂತ ಹೇಳಿ ಕರೀತಾರೆ. ಈಗ ನೀವೆಲ್ಲರೂ ಕೂಡ ನನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ಎಷ್ಟು ಆಗಿದ್ದೀರಾ ಅಂದ್ರೆ ನೀವೆಲ್ಲರೂ ನನ್ನನ್ನೇ ಗೆದ್ದುಕೊಟ್ಟಿದ್ದೀರಾ. ಕೃಷ್ಣನು ಯುಧಿಷ್ಠಿರ ಮಹಾರಾಜನಿಗೆ ಇಂದ್ರಿಯಗಳನ್ನು ಗೆದ್ದವರ ಪ್ರೀತಿಗೆ ತಾನು ಸೋರುತ್ತಾನೆ ಅಂತ ಹೇಳ್ತಾನೆ. ಇಲ್ಲಿ ಇಂದ್ರಿಯಗಳನ್ನು ಗೆಲ್ಲಲಾರದವನು ದೇವೋತ್ತಮ ಪರಮ ಪುರುಷನನ್ನು ಗೆಲ್ಲಿಕ್ಕೆ ಆಗುವುದಿಲ್ಲ. ಭಕ್ತಿಪೂರ್ವಕ ಸೇವೆಯ ರಹಸ್ಯವೇ ಇದು. ಈಗ ಇಂದ್ರಿಯಗಳನ್ನು ಗೆಲ್ಲುವುದೆಂದರೆ ಅವುಗಳನ್ನು ಸದಾ ನಾವು ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವುದು. ಎಲ್ಲಾ ಪಾಂಡವ ಸಹೋದರರು ಕೂಡ ವಿಶೇಷ ಅರ್ಹತೆ ಎಂದರೆ ಅವರು ತಮ್ಮ ಇಂದ್ರಿಯಗಳನ್ನು ಯಾವಾಗ್ಲೂ ಪ್ರಭುವಿನ ಸೇವೆಯಲ್ಲೇ ಇಡ್ತಿದ್ರು. ಹೀಗೆ ತನ್ನ ಇಂದ್ರಿಯಗಳನ್ನು ತೊಡಗಿಸ್ತಾನೆ ಯಾರೋ ಅವನು ಪರಿಶುದ್ಧನಾಗ್ತಾನೆ. ಅಂತಹ ಪರಿಶುದ್ಧವಾದ ಇಂದ್ರಿಯಗಳಿಂದ ಮನುಷ್ಯನು ವಾಸ್ತವವಾಗಿ ಭಗವಂತನ ಸೇವೆಯನ್ನು ಮಾಡಬಹುದು. ಹೀಗೆ ಪ್ರೀತಿಪೂರ್ವಕ ಭಕ್ತಿ ಸೇವೆಯಿಂದ ಭಗವಂತನ ಅಂತಹ ಪ್ರಭುವನ್ನು ಗೆಲ್ಲಬಹುದು. ಕೃಷ್ಣನು ಮುಂದುವರಿದು ಹೇಳ್ತಾನೆ, ಐಶ್ವರ್ಯ, ಬಲ, ಕೀರ್ತಿ, ಸೌಂದರ್ಯ, ಜ್ಞಾನ, ವಿರಕ್ತಿ ಈ 6 ಶ್ರೀಮಂತಿಕೆಗಳು, ಅದರಲ್ಲಿ ನನ್ನ ಭಕ್ತರನ್ನು ಮೀರುವವರು 3 ಜಗತ್ತುಗಳಲ್ಲಿ ಕೂಡ ಬಲಶಾಲಿ ದೇವತೆಗಳು ಸೇರಿದಂತೆ ಯಾರು ಕೂಡ ಇಲ್ಲ.
ಆದುದರಿಂದ ನೀನು ಜಗತ್ತಿನ ರಾಜರನ್ನು ಸೋಲ ಬಯಸಿದರೆ ಅವರನ್ನು ಗೆಲ್ಲುವ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಾರೆ. ಯುಧಿಷ್ಠಿರ ಮಹಾರಾಜನು ಕೃಷ್ಣನು ಹೀಗೆ ಪ್ರೋತ್ಸಾಹಿಸಿದಾಗ ಅರಸನ ಮುಖ ದಿವ್ಯ ಆನಂದದಿಂದ ಅರಳುವ ಹೂವಿನಂತೆ ಕಾಂತಿಯುತಾಗ್ತದೆ. ಎಲ್ಲಾ ದಿಕ್ಕುಗಳಲ್ಲಿ ಕೂಡ ಜಗತ್ತಿನ ಎಲ್ಲಾ ರಾಜರುಗಳು ಗೆಲ್ಲುವಂತೆ ತನ್ನ ತಮ್ಮಂದಿರಿಗೆ ಆಜ್ಞಾಪಿಸಿದ. ಧರ್ಮ ವಿರೋಧಿ ದುಷ್ಕರ್ಮಿಗಳನ್ನು ಶಿಕ್ಷಿಸಲಿಕ್ಕೆ, ತನ್ನ ನಿಷ್ಠ ಭಕ್ತರನ್ನು ರಕ್ಷಿಸುವ ತನ್ನ ಮಹತ್ ಕಾರ್ಯವನ್ನು ಮಾಡಲು ಕೃಷ್ಣನು ಪಾಂಡವರಿಗೆ ಅಧಿಕಾರ ಕೊಟ್ಟಿದ್ದ. ತನ್ನ ವಿಷ್ಣು ರೂಪದಲ್ಲಿ ಪ್ರಭು ತನ್ನ 4 ಕೈಗಳಲ್ಲಿ 4 ಬಗೆಯ ಆಯುಧಗಳನ್ನು ಧರಿಸಿದ್ದಾನೆ. 2 ಕೈಗಳಲ್ಲಿ ಕಮಲದ ಹೂವನ್ನು, ಶಂಖವನ್ನು, 2 ಕೈಗಳಲ್ಲಿ ಗದೆಯನ್ನು, ಚಕ್ರವನ್ನು ಹಿಡಿದಿರುತ್ತಾನೆ. ಗದೆ ಮತ್ತು ಚಕ್ರಗಳು ಭಕ್ತರಲ್ಲದವರನ್ನು ಶಿಕ್ಷಿಸಲಿಕ್ಕೆ. ಹಾಗೆ ಪ್ರಭು ಪರಾತ್ಪರನಾದ್ದರಿಂದ ಅವನ ಎಲ್ಲಾ ಆಯುಧಗಳ ಪರಿಣಾಮವು ಕೂಡ ಒಂದೇ. ದುಷ್ಕರ್ಮಿಗಳು ಬುದ್ಧಿಯನ್ನು ಕಲಿತು ತಾವು ಸರ್ವಶಕ್ತರು ಎಂದುಕೊಳ್ಳದಂತೆ ಅವನು ಗದೆ ಮತ್ತೆ ಚಕ್ರಗಳಿಂದ ಅವರನ್ನು ಶಿಕ್ಷಿಸ್ತಾನೆ. ಅವರ ಮೇಲೆ ಪರಮ ಪ್ರಭು ಇದ್ದಾನೆ. ಶಂಖವನ್ನು ಊದ್ತಾನೆ, ಪದ್ಮದಿಂದ ಆಶೀರ್ವಾದವನ್ನು ಮಾಡ್ತಾನೆ. ಅತ್ಯಂತ ದಾರುಣ ಅನರ್ಥದಲ್ಲಿ ಕೂಡ ಭಕ್ತರನ್ನು ಯಾರೂ ಕೂಡ ಸೋಲಿಸಲಿಕ್ಕೆ ಆಗೋದಿಲ್ಲ ಎಂಬ ಆಶ್ವಾಸನೆಯನ್ನು ಕೂಡ ಕೊಡ್ತಾನೆ. ಕೃಷ್ಣನ ಸೂಚನೆಯಂತೆ ಹೀಗೆ ಆಶ್ವಾಸನೆಯನ್ನು ಪಡೆದ ಯುಧಿಷ್ಠಿರನು ಸಂಜಯ ಕುಲದ ಸೈನಿಕರನ್ನು ಕರೆದುಕೊಂಡು ಹೋಗಿ ಆ ದಕ್ಷಿಣದ ರಾಜ್ಯಗಳನ್ನು ಗೆಲ್ಲುವಂತೆ ತನ್ನ ಕೊನೆಯ ತಮ್ಮ ಸಹದೇವನಿಗೆ ಅಪ್ಪಣೆ ಮಾಡ್ತಾನೆ. ಹೀಗೆ ಮತ್ಸ್ಯ ದೇಶದ ಆ ಸೈನಿಕರೊಡನೆ ಪಶ್ಚಿಮದ ರಾಜ್ಯಗಳನ್ನು ಗೆಲ್ಲುವಂತೆ ನಕುಲನಿಗೆ ಅಪ್ಪಣೆ ಮಾಡಿದ. ಉತ್ತರ ಭಾಗದ ಅಲ್ಲಿ ಆ ಕೈಕೇಯ ಆ ದೇಶದ ಸೈನಿಕರೊಡನೆ ಅರ್ಜುನನಿಗೆ ಕಳಿಸ್ತಾನೆ. ಹಾಗೆ ಮದ್ರಾ ದೇಶ ಅಂದ್ರೆ ಮದ್ರಾಸಿನಿಂದ ಸೈನಿಕರಿಗೆ ಹೋಗಿ ಪೂರ್ವ ಭಾಗದ ರಾಜ್ಯಗಳನ್ನೇ ಸೋಲಿಸ್ಬೇಕಂತೇಳಿ ಭೀಮಸೇನನಿಗೆ ಅಪ್ಪಣೆ ಆಯ್ತು. ಇಲ್ಲಿ ತನಕ ನಾವು ಓದಿದೆವು. ಶಿವಗಂಗಾ ಮಾತಾಜಿ ಅಲ್ಲ, ನಾನು ಓದ್ತೇನೆ ಅಂತ ಹೇಳಿದ್ದು. ಓದಿ ಮಾತಾಜಿ. ನಾನು ಮಾತಾಜಿ ಹೋಗ್ತೀನಿ ಅಂತ ಹೇಳಿದ್ದು, ಪದ್ಮ ಮಾತಾಜಿ ಹೇಳಿದ್ದು. ನೀವು ಮೊನ್ನೆ ಓದ್ಲಿಲ್ಲವ ಮಾತಾಜಿ? ಶಿವಗಂಗಾ ಇಲ್ಲ ಮಾತಾಜಿ ಮಾತಾಜಿ, ಒಂದು ಅನಿಸಿಕ್ಲೇ ಓದಿ. ಶಿವಗಂಗಾ ಮಾತಾಜಿ ಓದಿ. ಹಾ ರೀ, ಕಳಿಸಿಕೊಟ್ಟು ಅಲ್ಲಿಂದಲ್ರಿ ಮಾತಾಜಿ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶವಿದೆ. ವಿಜಯಕ್ಕಾಗಿ ತನ್ನ ತಮ್ಮಂದಿರನ್ನು ಬೇರೆ ದಿಕ್ಕುಗಳಿಗೆ ಕಳುಹಿಸಿದಾಗ ಅವರು ರಾಜರುಗಳೊಡನೆ ಯುದ್ಧವನ್ನೇ ಮಾಡಬೇಕು ಎನ್ನುವುದು ಯುಧಿಷ್ಠಿರನ ಇಂಗಿತವಾಗಿರಲಿಲ್ಲ. ವಾಸ್ತವವಾಗಿ ಎಲ್ಲಾ ರಾಜರುಗಳಿಗೆ ರಾಜಸೂಯ ಯಾಗವನ್ನು ಮಾಡಬೇಕೆಂಬ ಯುಧಿಷ್ಠಿರನ ಉದ್ದೇಶವನ್ನು ತಿಳಿಸಲು ಅವನು ತಮ್ಮಂದಿರು ಹೊರಟರು. ಯಾಗವನ್ನು ನಡೆಸುವುದಕ್ಕಾಗಿ ಅವರು ತೆರಿಗೆಗಳನ್ನು ಕೊಡಬೇಕೆಂದು ಅವರಿಗೆ ತಿಳಿಸಲಾಯಿತು. ಚಕ್ರವರ್ತಿಯ ಯುಧಿಷ್ಠಿರನಿಗೆ ತೆರಿಗೆಗಳನ್ನು ಸಲ್ಲಿಸುವುದರ ಅರ್ಥ ರಾಜನು ತಾನು ಸಾಮಂತ ರಾಜ ಎಂದು ಒಪ್ಪಿಕೊಂಡಂತೆ. ಯಾವನಾದರೂ ರಾಜನು ಹೀಗೆ ಮಾಡಲು ಒಪ್ಪದಿದ್ದರೆ ನಿಶ್ಚಯವಾಗಿ ಕಾಳಗವಾಗುತ್ತಿತ್ತು. ಹೀಗೆ ತಮ್ಮಂದಿರು ತಮ್ಮ ಪ್ರಭಾವ ಮತ್ತು ಬಲಗಳಿಂದ ಎಲ್ಲಾ ದಿಕ್ಕುಗಳ ರಾಜರುಗಳನ್ನು ಸೋಲಿಸಿ ಅವಶ್ಯಕವಾದಷ್ಟು ತೆರಿಗೆಗಳನ್ನು ಕಾಣಿಕೆಗಳನ್ನು ತರಲು ಸಮರ್ಥರಾದರು. ತಮ್ಮಂದಿರು ಇವೆಲ್ಲವನ್ನು ಯುಧಿಷ್ಠಿರ ಮಹಾರಾಜನಿಗೆ ಒಪ್ಪಿಸಿದರು. ಆದರೆ ಮಗಧದ ಜರಾಸಂಧನು ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲಿಲ್ಲ ಎಂದು ಕೇಳಿದಾಗ ಯುಧಿಷ್ಠಿರನಿಗೆ ಆತಂಕವಾಯಿತು. ಅವನು ಆತಂಕವನ್ನು ಕಂಡು ಜರಾಸಂಧನನ್ನು ಗೆಲ್ಲಲು ಉದ್ಧವನು ವಿವರಿಸಿದ್ದ ಯೋಜನೆಯನ್ನು ಕೃಷ್ಣನು ಯುಧಿಷ್ಠಿರನಿಗೆ ತಿಳಿಸಿದನು. ಭೀಮಸೇನ, ಅರ್ಜುನ ಮತ್ತು ಕೃಷ್ಣ ಮೂವರು ಬ್ರಾಹ್ಮಣರಂತೆ ವೇಷ ಧರಿಸಿ ಜರಾಸಂಧನ ರಾಜಧಾನಿಯಾದ ಗಿರಿವಜ್ರಕ್ಕೆ ಹೊರಟರು. ಕೃಷ್ಣನು ಹಸ್ತಿನಾಪುರಕ್ಕೆ ಹೊರಡುವ ಮೊದಲು ಕೃಷ್ಣನ ಮುಂದೆ ಉದ್ಧವನು ಹೇಳಿದ ಯೋಜನೆಯೂ ಇದೆ. ಈಗ ಅದನ್ನು ಕಾರ್ಯಗತ ಮಾಡುತ್ತಿದ್ದರು. ಜರಾಸಂಧ ಮಹಾರಾಜನು ಬಹು ಕರ್ತವ್ಯ ನಿಷ್ಠನಾದ ಗೃಹಸ್ಥ. ಅವನಿಗೆ ಬ್ರಾಹ್ಮಣದಲ್ಲಿ ಬಹು ಗೌರವ. ಅವರು ಮಹಾಯೋಧ, ಕ್ಷತ್ರಿಯ ರಾಜ. ಆದರೆ ವೈದಿಕ ಆದೇಶಗಳನ್ನು ಎಂದೂ ಅಲಕ್ಷ್ಯ ಮಾಡುವದವನಲ್ಲ. ವೈದಿಕ ಆದೇಶಗಳ ಪ್ರಕಾರ ಬ್ರಾಹ್ಮಣರು ಉಳಿದೆಲ್ಲ ಜಾತಿಯವರಿಗೆ ಗುರುಗಳು. ಕೃಷ್ಣ, ಅರ್ಜುನ ಮತ್ತು ಭೀಮಸೇನರು ವಾಸ್ತವವಾಗಿ ಕ್ಷತ್ರಿಯರು, ಆದರೆ ಬ್ರಾಹ್ಮಣರಂತೆ ವೇಷ ಧರಿಸಿದರು. ಜರಾಸಂಧ ರಾಜನು ಬ್ರಾಹ್ಮಣರಿಗೆ ದಾನ ನೀಡಿ ಅತಿಥಿಗಳಂತೆ ಬರಮಾಡಿಕೊಳ್ಳುವ ಹೊತ್ತಿಗೆ ಅವರು ಅವನ ಬಳಿಗೆ ಹೋದರು.
ಬ್ರಾಹ್ಮಣ ವೇಷದಲ್ಲಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬ್ರಾಹ್ಮಣ ವೇಷದಲ್ಲಿದ್ದ ಕೃಷ್ಣನು ಅರಸನಿಗೆ ಹೀಗೆ ಹೇಳಿದನು. ಅರಸನಾದ ನಿನಗೆ ಎಲ್ಲಾ ಜಯವನ್ನು ಹಾರೈಸಲು ಬಯಸುತ್ತೇವೆ. ನಾವು ನಿನ್ನ ಅರಮನೆಗೆ ಬಂದಿರುವ 3 ಅತಿಥಿಗಳು ಬಹುದೂರದಿಂದ ಬಂದಿದ್ದೇವೆ. ನಾವು ನಿನ್ನಿಂದ ದಾನವನ್ನು ಪಡೆಯಲು ಬಂದಿದ್ದೇವೆ. ನಾವು ಬೇಡದುದನ್ನು ನೀಡುತ್ತೀಯೇ ಎಂದು ನಮಗೆ ಭರವಸೆ ಇದೆ. ನಮಗೆ ನಿನ್ನ ಸದ್ಗುಣಗಳು ತಿಳಿದಿವೆ. ಸಹನಶೀಲನಾದವನು ಎಲ್ಲ ನೋವುಂಟು ಮಾಡುವುದನ್ನು ಸಹಿಸಿಕೊಳ್ಳುತ್ತಾನೆ. ಸ್ವಲ್ಪ ಮೇಲೆ ಮಾಡ್ಬೇಕು ಮಾತಾಜಿ. ದುಷ್ಕರ್ಮಿಯು ಅತ್ಯಂತ ಹೇಯ ಕಾರ್ಯಗಳನ್ನು ಮಾಡುವಂತೆ ನಿನ್ನಂತಹ ಮಹಾದಾನಿಯು ಏನನ್ನು ಬೇಡಿದರೂ ಕೊಡಬಲ್ಲ. ನಿನ್ನಂತಹ ಮಹಾನುಭಾವನಿಗೆ ನಂಟರು ಮತ್ತು ಹೊರಗಿನರು ಎನ್ನುವ ಭೇದವಿಲ್ಲ. ಕೀರ್ತಿವಂತನಾದವನು ಎಂದೆಂದೂ ತಾನು ಸತ್ತ ನಂತರವೂ ಉಳಿಯುತ್ತಾನೆ. ಆದ್ದರಿಂದ ಸಂಪೂರ್ಣವಾಗಿ ಆರೋಗ್ಯ ಸ್ಥಿತಿಯಲ್ಲಿದ್ದು ಅವನ ಕೀರ್ತಿಯನ್ನು ಶಾಶ್ವತಗೊಳಿಸುವ ಕಾರ್ಯಗಳನ್ನು ಮಾಡಬಲ್ಲ. ಸಾಮರ್ಥ್ಯವಿದ್ದರೂ ಹಾಗೆ ಮಾಡದಿರುವವನನ್ನು ಶ್ರೇಷ್ಠರಾದವರು ತಿರಸ್ಕಾರದಿಂದ ಕಾಣುತ್ತಾರೆ. ಇಂತಹ ಮನುಷ್ಯನನ್ನು ಎಷ್ಟು ಖಂಡಿಸಿದರೂ ಕಡಿಮೆಯೇ. ದಾನವನ್ನು ಕೊಡಲು ಅವನು ನಿರಾಕರಿಸಿದರೆ ಅದು ಅವನ ಬದುಕಿನ ಉದ್ದಕ್ಕೂ ಶೋಚನೀಯವಾಗುತ್ತದೆ. ಮಹಾಪ್ರಭುವಾದ ನೀನು ಹರಿಶ್ಚಂದ್ರ, ರಂತಿದೇವ, ಭತ್ತದ ಹೊಲಗಳಿಂದ ಆರಿಸಿದ ಕಾಳುಗಳಿಂದಲೇ ಬದುಕಿದ ಮುದ್ಗಲ ಮತ್ತು ತನ್ನ ದೇಹದಿಂದ ಮಾಂಸವನ್ನು ಕೊಟ್ಟು ಪಾರಿವಾಳವನ್ನು ಉಳಿಸಿದ ಸಿಬಿ, ಇವರೆಲ್ಲರ ಭವ್ಯ ಹೆಸರುಗಳನ್ನು ಕೇಳಿರಬೇಕು. ಈ ಅಲ್ಪಕಾಲದ ಮತ್ತು ನಾಶವಾಗುವ ದೇಹವನ್ನು ತ್ಯಾಗ ಮಾಡುವಷ್ಟರಿಂದಲೇ ಈ ಮಹಾನುಭಾವರು ಅಮರ ಕೀರ್ತಿಯನ್ನು ಗಳಿಸಿದರು. ಬ್ರಾಹ್ಮಣನ ವೇಷವನ್ನು ಧರಿಸಿದ ಕೃಷ್ಣನು ಹೀಗೆ ಕೀರ್ತಿಯು ಅಮರವಾದದ್ದು, ಆದರೆ ದೇಹವು ನಾಶ ಹೊಂದುತ್ತದೆ ಎಂದು ತಿಳಿಸಿದನು. ನಾಶವಾಗುವ ದೇಹವನ್ನು ತ್ಯಾಗ ಮಾಡಿ ಮನುಷ್ಯನು ಅಮರವಾದ ಕೀರ್ತಿಯನ್ನು ಪಡೆಯಬಲ್ಲವನಾದರೆ ಮಾನವ ನಾಗರಿಕತೆ ಇತಿಹಾಸದಲ್ಲಿ ಅವನಿಗೆ ಗೌರವಿರುತ್ತದೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಿದೆ? ವಿಜಯಕ್ಕಾಗಿ ತನ್ನ ತಮ್ಮಂದಿರನ್ನೆಲ್ಲ ಬೇರೆ ಬೇರೆ ದಿಕ್ಕುಗಳಿಗೆ ಕಳಿಸ್ತಾನೆ, ರಾಜರುಗಳನ್ನೇ ಯುದ್ಧ ಮಾಡ್ಬೇಕು ಅಂತ ಹೇಳಿ. ಇದು ನಿಜವಾಗಿ ಯುಧಿಷ್ಠಿರನ ಇಂಗಿತ ಅಲ್ಲ. ವಾಸ್ತವವಾಗಿ ಎಲ್ಲಾ ರಾಜರುಗಳಿಗೆ ಕೂಡ ರಾಜಸೂಯ ಯಾಗವನ್ನು ಮಾಡ್ಬೇಕು ಅಂತೇಳಿ ಯುಧಿಷ್ಠಿರನ ಉದ್ದೇಶವನ್ನು ತಿಳಿಸಲು ಅವನ ತಮ್ಮಂದಿರು ಹೋಗ್ತಾರೆ. ಯಾಗವನ್ನು ನಡೆಸುವುದಕ್ಕಾಗಿ ಅವರು ತೆರಿಗೆಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ತಿಳಿಸಲಾಗ್ತದೆ. ಚಕ್ರವರ್ತಿ ಯುಧಿಷ್ಠಿರನಿಗೆ ತೆರಿಗೆಗಳನ್ನು ಸಲ್ಲಿಸುವುದರ ಅರ್ಥ ಏನಂದ್ರೆ, ಒಬ್ಬ ಸಾಮಂತ ರಾಜ ತಾನು ಸಾಮಂತ ರಾಜ ಎಂದು ಒಪ್ಪಿಕೊಂಡಂತೆ ಅಂತೇಳಿ. ಯಾವನು ಕೂಡ ಈ ರೀತಿ ಮಾಡಲು ಒಪ್ಪದಿದ್ರೆ ನಿಶ್ಚಯವಾಗಿ ಅವನ ಹತ್ರ ಕಾಲಗಾಕ್ಬೇಕು. ಹೀಗೆ ತಮ್ಮಂದಿರು ತಮ್ಮ ಪ್ರಭಾವ ಮತ್ತು ಬಲಗಳಿಂದ ಎಲ್ಲಾ ದಿಕ್ಕುಗಳ ರಾಜರುಗಳನ್ನು ಸೋಲಿಸಿ ಅವಶ್ಯಕ್ಕೆ ಆದಷ್ಟು ತೆರಿಗೆಗಳನ್ನು ಸಂಗ್ರಹಿಸಿ ಅದನ್ನು ತರಲಿಕ್ಕೆ ಸಮರ್ಥರಾಗ್ತಾರೆ. ತಮ್ಮಂದಿರು ಇವೆಲ್ಲವನ್ನು ಯುಧಿಷ್ಠಿರ ಮಹಾರಾಜನಿಗೆ ಒಪ್ಪಿಸ್ತಾರೆ. ಆದ್ರೆ ಇಲ್ಲಿ ಮಗಧದ ರಾಜ ಜರಸಂಧ ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲಿಲ್ಲ ಎಂದು ಕೇಳಿದಾಗ ಯುಧಿಷ್ಠಿರನಿಗೆ ಆತಂಕ ಆಗ್ತದೆ. ಅವನ ಆತಂಕ ಕಂಡು ಜರಾಸಂಧನನ್ನು ಗೆಲ್ಲಲು ಉದ್ದವನ್ನು ವಿವರಿಸಿದ ಯೋಜನೆಯನ್ನು ಕೃಷ್ಣನು ಯುಧಿಷ್ಠಿರನಿಗೆ ತಿಳಿಸಿದ್ದಾನೆ. ಭೀಮಸೇನ, ಅರ್ಜುನ ಮತ್ತೆ ಕೃಷ್ಣ ಮೂವರು ಬ್ರಾಹ್ಮಣರಂತೆ ವೇಷ ಧರಿಸ್ತಾರೆ. ಜರಾಸಂಧನ ರಾಜಧಾನಿಯಾದ ಗಿರಿವ್ರಜಕ್ಕೆ ಹೋಗ್ತಾರೆ. ಅಲ್ಲಿ ಕೃಷ್ಣನು ಹಸ್ತಿನಾಪುರಕ್ಕೆ ಹೋಗುವ ಮೊದಲು ಕೃಷ್ಣನ ಮುಂದೆ ಉದ್ದವನು ಹೇಳಿದ ಯೋಜನೆಯು ಇದೆ. ಈಗ ಅದನ್ನು ಕಾರ್ಯಗತ ಮಾಡ್ತಿದ್ರು. ಅಲ್ಲಿ ಜರಾಸಂಧ ಮಹಾರಾಜನು ಬಹಳ ಕರ್ತವ್ಯನಿಷ್ಠನಾದ ಗೃಹಸ್ಥ. ಅವನಿಗೆ ಬ್ರಾಹ್ಮಣರಲ್ಲಿ ತುಂಬಾ ಗೌರವ. ಅವನು ಮಹಾಯೋಧ, ಹಾಗೆ ಕ್ಷತ್ರಿಯ ರಾಜ ಕೂಡ. ಆದ್ರೆ ಈ ವೈದಿಕ ಆದೇಶಗಳನ್ನು ಅವನು ಅಲಕ್ಷ್ಯ ಮಾಡಿದವನು ಕೂಡ ಅಲ್ಲ. ವೈದಿಕ ಆದೇಶಗಳ ಪ್ರಕಾರ ಅವನು ಬ್ರಾಹ್ಮಣರು ಉಳಿದೆಲ್ಲ ಜಾತಿಗಳವರಿಗೆ ಕೂಡ ಗುರುಗಳು. ಕೃಷ್ಣ, ಅರ್ಜುನ ಮತ್ತೆ ಭೀಮಸೇನರು ವಾಸ್ತವವಾಗಿ ಅವರು ಕ್ಷತ್ರಿಯರು, ಆದರೆ ಬ್ರಾಹ್ಮಣರಂತೆ ವೇಷ ಧರಿಸ್ತಾರೆ. ಜರಾಸಂಧ ರಾಜನು ಬ್ರಾಹ್ಮಣರಿಗೆ ದಾನ ನೀಡಿ ಅತಿಥಿಗಳಂತೆ ಬರಮಾಡಿಕೊಳ್ಳುವ ಹೊತ್ತಿಗೆ ಅವರು ಅವನ ಬಳಿಗೆ ಹೋಗ್ತಾರೆ. ಬ್ರಾಹ್ಮಣ ವೇಷದಲ್ಲಿದ್ದ ಕೃಷ್ಣನು ಅರಸನಿಗೆ ಹೀಗೆ ಹೇಳ್ತಾನೆ: ಅರಸನಾದ ನಿನಗೆ ಎಲ್ಲಾ ಜಯವನ್ನು ಹಾರೈಸಲು ಬಯಸ್ತೇವೆ. ನಾವು ನಿನ್ನ ಅರಮನೆಗೆ ಬಂದಿರುವ 3 ಅತಿಥಿಗಳು ಬಹುದೂರದಿಂದ ಬಂದಿದ್ದೇವೆ. ನಾವು ನಿನ್ನಿಂದ ದಾನವನ್ನು ಪಡೆಯಲು ಬಂದಿದ್ದೇವೆ. ನಾವು ಬೇಡಿದ್ದನ್ನೆಲ್ಲ ನೀನು ನೀಡುತ್ತೀಯಾ ಅಂತ ನಮ್ಗೆ ಭರವಸೆ ಇದೆ. ನನ್ಗೆ ನಿನ್ನ ಸದ್ಗುಣಗಳು ಎಲ್ಲ ಗೊತ್ತಿದೆ. ಸಹನಶೀಲನಾದವನು, ಎಲ್ಲಾ ನೋವನ್ನು ಉಂಟು ಮಾಡುವಂತವನು, ಅಂಥದ್ದನ್ನೆಲ್ಲ ನೀನು ಸಹಿಸ್ಕೊಳ್ತೀಯಾ?
ದುಷ್ಕರ್ಮಿಯು ಅತ್ಯಂತ ಹೇಯ ಕಾರ್ಯಗಳನ್ನು ಮಾಡುವಂತೆ ನಿನ್ನಂತಹ ಮಹಾದಾನ್ಯು ಏನನ್ನು ಬೇಡಿದ್ರು ಕೂಡ ನೀನು ಕೊಡ್ತೀಯಾ. ನಿನ್ನಂತಹ ಮಹಾನುಭಾವ ನನಗೆ ನೆಂಟರು ಮತ್ತು ಹೊರಗಿನವರು ಅಂತ ಹೇಳಿ ಭೇದ ಇಲ್ಲ. ಕೀರ್ತಿವಂತನಾದವನು ಎಂದೆಂದೂ ತಾನು ಸತ್ತ ನಂತರವೂ ಉಳಿತಾನೆ. ಆದುದರಿಂದ ಸಂಪೂರ್ಣವಾಗಿ ಆರೋಗ್ಯ ಸ್ಥಿತಿಯಲ್ಲಿದ್ದು ಅವನ ಕೀರ್ತಿಯನ್ನು ಶಾಶ್ವತಗೊಳಿಸುವ ಕಾರ್ಯಗಳನ್ನು ಮಾಡಬಲ್ಲ ಸಾಮರ್ಥ್ಯವಿದ್ರೂ ಕೂಡ ಹಾಗೆ ಮಾಡದಿರುವವನನ್ನು ಶ್ರೇಷ್ಠರಾದವರು ತಿರಸ್ಕಾರದಿಂದ ಕಾಣ್ತಾರೆ. ಇಂತಹ ಮನುಷ್ಯನನ್ನು ಎಷ್ಟು ಖಂಡಿಸಿದ್ರು ನೀನು ಕಡಿಮೆ. ದಾನವನ್ನು ಕೊಡಲು ಅವನು ನಿರಾಕರಿಸಿದ್ರೆ ಅದು ಅವನ ಬದುಕಿನುದ್ದಕ್ಕೂ ಅದು ಶೋಚನೀಯಾಗ್ತಿತ್ತು. ಮಹಾಪ್ರಭುವಾದ ನೀನು ಹರಿಶ್ಚಂದ್ರ, ರಂತಿದೇವ, ಭತ್ತದ ಹೊಲಗಳಿಂದ ಆರಿಸಿದ ಕಾಲುಗಳಿಂದಲೇ ಬದುಕಿದ ಮುದ್ಗಲ ಮತ್ತು ತನ್ನ ದೇಹದಿಂದ ಮಾಂಸವನ್ನು ಕೊಟ್ಟು ಪಾರಿವಾಳವನ್ನು ಉಳಿಸಿದ ಶಿಬಿ, ಇವರೆಲ್ಲರ ಭವ್ಯ ಹೆಸರುಗಳನ್ನು ನೀನು ಕೇಳಿರ್ಬೇಕು. ಈ ಅಲ್ಪಕಾಲದ ಮತ್ತು ನಾಶವಾಗುವ ಈ ದೇಹವನ್ನು ನೀನು ತ್ಯಾಗ ಮಾಡುವುದರಿಂದಲೇ ಈ ಮಹಾನುಭಾವರು ಅಮರ ಕೀರ್ತಿಯನ್ನು ಗಳಿಸ್ತಾರೆ. ಬ್ರಾಹ್ಮಣನ ವೇಷವನ್ನು ಧರಿಸಿದ ಕೃಷ್ಣನು ಹೀಗೆ ಕೀರ್ತಿಯು ಅಮರವಾದದು ಅಂತೇಳಿ, ಆದರೆ ದೇಹ ನಾಶ ಹೋಗ್ತದೆ ಅಂತ ಹೇಳಿ ತಿಳಿಸಿದನು. ನಾಶವಾಗುವ ಈ ದೇಹವನ್ನು ತ್ಯಾಗ ಮಾಡಿ ಮನುಷ್ಯನ ಅಮರವಾದ ಕೀರ್ತಿಯನ್ನು ಪಡೆಯಬಲ್ಲವನಾದ್ರೆ ಈ ಮಾನವ ನಾಗರಿಕತೆಯ ಇತಿಹಾಸದಲ್ಲಿ ಅವನಿಗೆ ಗೌರವವಿರುತ್ತದೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಯಾರು? ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಮತ್ತು ಭೀಮರೊಂದಿಗೆ ಬ್ರಾಹ್ಮಣರ ವೇಷದಲ್ಲಿ ಕೃಷ್ಣನು ಮಾತನಾಡುತ್ತಿದ್ದಾಗ ಆ ಮೂವರು ವಾಸ್ತವವಾಗಿ ಬ್ರಾಹ್ಮಣರಂತೆ ಕಾಣುವುದಿಲ್ಲ ಎನ್ನುವುದನ್ನು ಜರಾಸಂಧನು ಗಮನಿಸಿದನು. ಅವರ ದೇಹದ ಮೇಲಿನ ಕೆಲವು ಗುರುತುಗಳಿಂದ ಅವರು ಕ್ಷತ್ರಿಯರು ಎಂದು ಜರಾಸಂಧನಿಗೆ ಅರ್ಥವಾಯಿತು. ಅವರ ಹೆಗಲುಗಳ ಮೇಲೆ ಧನುಸ್ಸನ್ನು ಹೊತ್ತ ಗುರುತುಗಳಿದ್ದವು. ಅವರ ದೇಹಗಳ ರಚನೆ ಸುಂದರವಾಗಿತ್ತು ಮತ್ತು ಅವರದು ಗಂಭೀರ ಅಧಿಕಾರವಾಣಿ ಆದ್ದರಿಂದ ಅವರು ಬ್ರಾಹ್ಮಣರಲ್ಲ, ಕ್ಷತ್ರಿಯರೆಂದು ಅರಿತನು. ಇವರನ್ನು ಬೇರೆಲ್ಲೋ ಕಂಡಿದ್ದೇನೆಂದು ಯೋಚಿಸಿದನು. ಈ ಮೂವರು ಕ್ಷತ್ರಿಯರಾದರೂ ತನ್ನ ಮನೆಗೆ ಬಂದು ಬ್ರಾಹ್ಮಣರಂತೆ ಬೇಡುತ್ತಿದ್ದರು. ಆದುದರಿಂದ ಅವರು ಕ್ಷತ್ರಿಯರಾದರೂ ಅವರ ಅಪೇಕ್ಷೆಯನ್ನು ಸಲ್ಲಿಸಲು ನಿರ್ಧರಿಸಿದನು. ತನ್ನ ಮುಂದೆ ಭಿಕ್ಷುಕರಂತೆ ನಿಂತಿದ್ದರಿಂದಲೇ ಅವರ ಸ್ಥಾನವು ಕೆಳಗಿಳಿದುದರಿಂದ ಅವನು ಹೀಗೆ ಯೋಚಿಸಿದನು. ಈಗಿನ ಸನ್ನಿವೇಶದಲ್ಲಿ ನಾನು ಅವರಿಗೆ ಏನನ್ನೇ ಆದರೂ ಕೊಡಲು ಸಿದ್ಧನಾಗಿದ್ದೇನೆ. ನನ್ನ ದೇಹವೇ ಬೇಕೆಂದು ಅವರು ಕೇಳಿದರೂ ಅದನ್ನು ಕೊಡಲು ಹಿಂಜರಿಯುವುದಿಲ್ಲ. ಅವನು ಬಲಿ ಮಹಾರಾಜನ ವಿಷಯವನ್ನು ಕುರಿತು ಯೋಚಿಸಿದನು. ವಿಷ್ಣುವು ಬ್ರಾಹ್ಮಣನ ವೇಷವನ್ನು ಧರಿಸಿ ಬಲಿ ಮಹಾರಾಜನ ಮುಂದೆ ಭಿಕ್ಷುಕನಂತೆ ಕಾಣಿಸಿಕೊಂಡನು. ಹೀಗೆ ಮಾಡಿ ಬಲಿಯ ಶ್ರೀಮಂತಿಕೆಯನ್ನು, ರಾಜ್ಯವನ್ನು ಕಿತ್ತುಕೊಂಡನು. ಅವನು ಹೀಗೆ ಮಾಡಿದ್ದು ಇಂದ್ರನಿಗಾಗಿ. ಬಲಿ ಮಹಾರಾಜನಿಂದ ಸೋತ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡಿದ್ದನು. ಬಲಿ ಮಹಾರಾಜನು ಸೋತರೂ ಏನನ್ನೇ ಆದರೂ ದಾನವಾಗಿ ಕೊಡುವ ಮಹಾಭಕ್ತನೆಂದು 3 ಲೋಕಗಳಲ್ಲಿಯೂ ಅವನ ಕೀರ್ತಿಯು ಹಬ್ಬಿತು. ಬ್ರಾಹ್ಮಣನು ಸ್ವತಃ ವಿಷ್ಣುವೇ. ಇಂದ್ರನಿಗಾಗಿ ತನ್ನ ಶ್ರೀಮಂತವಾದ ರಾಜ್ಯವನ್ನು ಕಿತ್ತುಕೊಳ್ಳಲು ಅವನು ಬಂದಿದ್ದಾನೆ ಎಂದು ಬಲಿ ಮಹಾರಾಜನು ಊಹಿಸಿದನು. ಬಲಿಯು ಗುರುವೂ ಪುರೋಹಿತನೂ ಆದ ಶುಕ್ರಾಚಾರ್ಯನು ಈ ವಿಷಯದಲ್ಲಿ ಅವನಿಗೆ ಮತ್ತೆ ಎಚ್ಚರಿಕೆ ಕೊಟ್ಟನು. ಆದರೆ ಬ್ರಾಹ್ಮಣನು ಕೇಳುವುದನ್ನು ದಾನ ಮಾಡಲು ಬಲಿಯು ಹಿಂದೆಗೆಯಲಿಲ್ಲ. ಕಡೆಗೆ ಅವನು ಬ್ರಾಹ್ಮಣನಿಗೆ ಎಲ್ಲವನ್ನೂ ಕೊಟ್ಟು ಬಿಟ್ಟನು. ಜರಾಸಂಧನು ಈ ನಾಶವಾಗುವ ದೇಹವನ್ನು ತ್ಯಾಗ ಮಾಡಿ ನಾನು ಅಮರವಾದ ಕೀರ್ತಿಯನ್ನು ಪಡೆಯಲು ಸಾಧ್ಯವಾದರೆ ಹಾಗೆ ಮಾಡಬೇಕು ಎಂದು ನನ್ನ ಸಂಕಲ್ಪ. ಬ್ರಾಹ್ಮಣನ ಉಪಕಾರಕ್ಕಾಗಿ ಬದುಕದೆ ಇರುವ ಕ್ಷತ್ರಿಯನ ಬಾಳು ನಿಶ್ಚಯವಾಗಿಯೂ ಖಂಡನೀಯ ಎಂದು ಯೋಚಿಸಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ಯಾರು ಓದ್ಲಿಲ್ಲ? ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ವಾಸ್ತವವಾಗಿ ಜರಾಸಂಧ ಮಹಾರಾಜನು ಬ್ರಾಹ್ಮಣರಿಗೆ ಕೊಡುಗೆಯಿಂದ ದಾನ ಮಾಡುತ್ತಿದ್ದನು. ಕೊಡುಗೈಯಿಂದ ದಾನ ಮಾಡುತ್ತಿದ್ದನು. ಅವನು ಕೃಷ್ಣ, ಭೀಮ ಮತ್ತು ಅರ್ಜುನನರಿಗೆ ಹೀಗೆ ಹೇಳಿದನು. ಪ್ರಿಯ ಬ್ರಾಹ್ಮಣರೇ, ನನ್ನಿಂದ ನಿಮಗೆ ಏನು ಬೇಕಾದರೂ ಕೇಳಿ. ನಿಮಗೆ ಹಾಗೆ ಅಪೇಕ್ಷೆ ಇದ್ದರೆ ನನ್ನ ತಲೆಯನ್ನು ತೆರೆದುಕೊಳ್ಳಬಹುದು. ಅದನ್ನು ಕೊಡಲು ನಾನು ಸಿದ್ಧ. ಅನಂತರ ಕೃಷ್ಣನು ಜರಾಸಂಧನಿಗೆ ಹೀಗೆ ಹೇಳಿದನು. ಪ್ರಿಯ ಅರಸನೇ, ನಾವು ನಿಜವಾಗಿ ಬ್ರಾಹ್ಮಣರಲ್ಲ. ದವಸ ಧಾನ್ಯಗಳನ್ನು ಕೇಳಲು ನಾವು ಬಂದಿಲ್ಲ ಎನ್ನುವುದನ್ನು ತಿಳಿದುಕೋ. ನಾವೆಲ್ಲ ಕ್ಷತ್ರಿಯರು. ನಿನ್ನೊಡನೆ ದ್ವಂದ್ವ ಕಾಳಗವನ್ನು
ಬೇಡುವುದಕ್ಕೆ ಬಂದಿದ್ದೇವೆ. ನೀನು ಈ ಸೂಚನೆಯನ್ನು ಒಪ್ಪುತ್ತಿ ಎಂದು ನಂಬಿದ್ದೇನೆ. ಇವನು ಪಾಂಡುರಾಜನ 2ನೆಯ ಮಗ ಭೀಮಸೇನ. ಇವನು ಪಾಂಡುರಾಜನ 3ನೆಯ ಮಗ ಅರ್ಜುನ. ನಾನು ಕೃಷ್ಣ, ನಿನ್ನ ಹಳೆಯ ಶತ್ರು ಮತ್ತು ಪಾಂಡವರ ನೆಂಟ. ಕೃಷ್ಣನು ತಾವು ವೇಷಧಾರಿಗಳೆಂದು ತಿಳಿಸಿದಾಗ ಜರಾಸಂಧನು ಬಹು ಗಟ್ಟಿಯಾಗಿ ನಕ್ಕನು. ಅನಂತರ ಬಹು ಸಿಟ್ಟಿನಿಂದ ಗಂಭೀರವಾದ ಧ್ವನಿಯಲ್ಲಿ ಹೀಗೆಂದನು: ಮೂರ್ಖರ, ನನ್ನೊಡನೆ ಯುದ್ಧ ಮಾಡಬೇಕೆಂದು ನೀವು ಅಪೇಕ್ಷಿಸಿದ್ದರೆ ಕೂಡಲೇ ನಿಮ್ಮ ಕೋರಿಕೆಯನ್ನು ನಡೆಸಿಕೊಡುತ್ತೇನೆ. ಆದರೆ ಕೃಷ್ಣ, ನೀನು ಹೇಡಿ ಎಂದು ನನಗೆ ಗೊತ್ತು. ಕಾಳಗದಲ್ಲಿ ನನ್ನನ್ನು ಎದುರಿಸಿದಾಗ ಬಹಳ ಗೊಂದಲಕ್ಕೆ ಬೀಳುತ್ತಿ. ಆದುದರಿಂದ ನಾನು ನಿನ್ನೊಡನೆ ಯುದ್ಧ ಮಾಡಲು ಒಪ್ಪುವುದಿಲ್ಲ. ನನಗೆ ಭಯಪಟ್ಟು ನೀನು ನಿನ್ನ ನಗರ ಮಧುರೆಯನ್ನು ಬಿಟ್ಟು ಬಿಟ್ಟೆ. ಈಗ ಸಮುದ್ರದಲ್ಲಿ ಆಶ್ರಯ ಪಡೆದಿದ್ದೀಯೆ. ಆದ್ದರಿಂದ ನಿನ್ನೊಡನೆ ನಾನು ಯುದ್ಧ ಮಾಡುವುದಿಲ್ಲ. ಅರ್ಜುನನು ನನಗಿಂತ ಚಿಕ್ಕವನು ಮತ್ತು ಹೋರಾಟದಲ್ಲಿ ನನಗೆ ಸಮನಲ್ಲ ಎಂದು ನನಗೆ ಗೊತ್ತಿದೆ. ಅವನು ಯಾವ ರೀತಿಯಲ್ಲಿಯೂ ಸಮಬಲ್ಲನಲ್ಲ. ಆದುದರಿಂದ ಅವನೊಡನೆ ಹೋರಾಡಲು ನಾನು ಒಪ್ಪುವುದಿಲ್ಲ. ಆದರೆ ಭೀಮನು ನನಗೆ ಯೋಗ್ಯನಾದ ಎದುರಾಳಿ ಎಂದು ತೋರುತ್ತದೆ. ಹೀಗೆ ಮಾತನಾಡಿದ ನಂತರ ಜರಾಸಂಧನು ಭೀಮಸೇನನಿಗೆ ಬಹು ಭಾರವಾದ ಒಂದು ಗದೆಯನ್ನು ಕೊಟ್ಟು ತಾನು ಇನ್ನೊಂದನ್ನು ತೆಗೆದುಕೊಂಡನು. ಕಾಳಗಕ್ಕಾಗಿ ಮೂವರು ನಗರದ ಗೋಡೆಗಳಾಚೆ ಹೋದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಇದನ್ನು ನಾಳೆ ವಿವರಿಸೋಣ. ನಾಳೆ 1 ಪೇಜ್ ಉಂಟು, ಮತ್ತೆ 2 ಪೇಜ್ ಉಂಟು, 2 ಪೇಜ್. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ವಾಂಚ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ಧನ್ಯವಾದ ರಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಭುಪಾದ ಕಿ